ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕ ಸುತ ವಿಘ್ನರಾಜನ ಹಿರಿದು ಸಂಸುತಿಸಿ ಅಂಬುನಿಧಿಯ ತ್ವಜೆಗೆ ಕೈ ಮುಗಿದು ಅಂಬುಜಾಸನವಾಡಿಯರ ಬುದಗೆ ಬಡಮಡುದವಣಿ ಬೇಯಿ ಕಥಾಮೃತವ
ಕೊಳಲಿ ದಿವಿಜೇಂದ್ರ ಗಾತ್ರಾಲಯ ದೀಪ ದೀಪವ ಕೊಳಲಿ ದಿವಿಜೇಂದ್ರ ಗಾತ್ರಾಲಯ ನದಿ ಕೃಷ್ಣನನ್ನು ನೆನೆದು ನಡೆದವು ನದಿ ಕೃಷ್ಣನನ್ನು ನೆನೆದು ನಡೆದವು ಮುನಿನಗರದ ಸಿರಿಯ ದೂರದಳು ಕಂಡು ದೂರದಳು ಕಂಡು ಭಗವಾನ್ ವೇದವ್ಯಾಸರ ಆದೇಶದಂತೆ ಅಶ್ವಮೇಧ ಯಾಗವನ್ನು ಕೈಗೊಂಡ ಶ್ರೀಕೃಷ್ಣನ ಸಮ್ಮತಿಯು ಪೂರ್ಣ ಅನುಗ್ರಹವು ನಮ್ಮ ಮೇಲೆ ಸದಾ ಇರುವುದರಿಂದ ಭೂಮಂಡಲದ ಮೇಲಿನ ದಿಗ್ವಿಜಯಕ್ಕೆ ಹೊರಡುವ ಸೇನೆಯ ನಾಯಕತ್ವವನ್ನು ಉತ್ಸಾಹದಿಂದಲೇ ಒಪ್ಪಿಕೊಂಡೆ. ಪೂಜಿಸಿ ಬಿಟ್ಟ ಯಜ್ಞಾಶವನ್ನು ಮುಂದಿಟ್ಟುಕೊಂಡು ನಾವು ಪ್ರವೇಶ ಮಾಡಿದ್ದು ಮೊದಲಾಗಿ ಮಾಹಿಷ್ಮತಿಯನ್ನಲ್ಲವೇ? ಮಹಾಶಯ, ನೀಲಧ್ವಜ, ಮಾಹಿಷ್ಮತಿಯ ಅರಸನಾದ ನಾನು ನಿಮ್ಮ ಯಾಗಾಶವನ್ನು ಕಟ್ಟಿ ಕಾದಿದ ತಪ್ಪಿಗೆ ನಮ್ಮೆಲ್ಲರೂ ಮಕ್ಕಳನ್ನು ಕಳೆದುಕೊಂಡೆ. ಹೌದು, ಅವರಿಗೆ ಸಂಧಿ ಮಾಡಿಕೊಂಡು ಕಪ್ಪವನ್ನು ಸಲ್ಲಿಸಿ ಸೇನೆಯೊಂದಿಗೆ ನಮ್ಮ ಸಹಾಯಕನಾಗಿ ಸೇರಿಕೊಂಡಿದ್ದೇನೆ. ಮಿತ್ರ ನೀಲಧ್ವಜ, ಯುದ್ಧದಲ್ಲಿ ಸೋಲು ಗೆಲುವುಗಳು ಸ್ವಾಭಾವಿಕವೆನ್ನೋಣ. ಆದರೆ ಪುತ್ರ ಶೋಕ ನಿರಂತರ ಎಂಬುದೊಂದು ಮಾತು ಸತ್ಯ. ನನಗೂ ಆ ಅನುಭವ ಇರುವುದರಿಂದ ನಿನ್ನಂತರಂಗದ ದುಃಖವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಹಾಗೆ ಮುಂದುವರೆದ ನಾವು ಚಂಪಕಾವತಿಯನ್ನು ಪ್ರವೇಶ ಮಾಡಿದಾಗಲೂ ಗಲಘೋರವಾದ ಯುದ್ಧ ನಡೆದು ಅರಸನಾದ ಹಂಸಧ್ವಜನು ಪುತ್ರ ವಿಯೋಗದ ವ್ಯಥೆಯನ್ನು ಅನುಭವಿಸಬೇಕಾಯ್ತಲ್ಲ. ಆದರೆ ಅರ್ಜುನ, ಹಂಸಧ್ವಜ, ನನ್ನ ಸುಪುತ್ರರಾದ ಸುಧನ್ವ ಸುರಧರರ ಅಗಲಿಕೆಯ ನೋವನ್ನು ಶ್ರೀಕೃಷ್ಣನ ದರ್ಶನ ಭಾಗ್ಯದಿಂದ ಮರೆಯುವಂತಾಯಿತು. ಹೌದು, ಹಾಗಾಗಿ ನಾನು ನನ್ನ ಸೇನಾ ಸಮೇತನಾಗಿ ನಿಮ್ಮ ಪಾಳಯವನ್ನು ಸೇರಿಕೊಂಡಿದ್ದೇನೆ. ಹಂಸಧ್ವಜ ಮಹಾರಾಜ, ಅರ್ಜುನ, ನಿನ್ನ ಕೃತಾರ್ಥತೆಯ ಭಾವವನ್ನು ನಿನ್ನ ಕೃತಿಯಲ್ಲೇ ಕಾಣುತ್ತಿದ್ದೇನೆ. ಪಯಣ ಮುಂದುವರಿಸಿದ ನಾವು ಈ ರಾಜ್ಯದಲ್ಲಿ ಪ್ರಮೇಳೆಯಿಂದ ಪ್ರಬಲ ವಿರೋಧವನ್ನು ಎದುರಿಸಿದರು ಕೃಷ್ಣ ಕೃಪೆಯಿಂದ ಸಂಧಾನ ಮಾಡಿಕೊಂಡೆ. ಹೌದು, ಪಾರಿಪ್ಲವ ಪ್ರಾಂತ್ಯದಲ್ಲಿ ವಜ್ರಪುರದೊಡೆಯ ಘೋರ ಭೀಷಣನೆಂಬ ರಕ್ಕಸನನ್ನು ವಧಿಸಿ ಲಂಬೋದರಿ ಎಂಬ ರಕ್ಕಸಿಯನ್ನು ನಿಗ್ರಹಿಸಿ ಈ ನೂತನವಾದ ಪ್ರದೇಶಕ್ಕೆ ಬಂದು ತಲುಪಿದ್ದೇವೆ. ಹೌದು, ಪುರದ ಹೊರಮೈ ಸೌಂದರ್ಯವನ್ನು ನೋಡುವಾಗ ಸಿರಿ ಸಂಪದಗಳ ನೆಲವೀಡಾಗಿ ಕಾಣುತ್ತಾ ಇದೆ. ಹೌದು, ಈ ಸುಂದರ ನಗರವನ್ನು ನೋಡುವಾಗ ನೋಡಿ ಫಲಗುಣ ಹಂಸಗೆ ನೋಡನೆ
ನುಡಿ ಹಂಸಗೆ ಅರಸು ಮಗನಾಡಿದಕ್ಕೆ ನುಡಿ ಹಂಸಗೆ ನೋಡಿ ಬಲು ಗುಣವು ಪ್ರಾಕೃತಿಕ ಸೊಬಗು ವಾಸ್ತುಶಿಲ್ಪ ಕಲಾ ಸೌಂದರ್ಯಗಳಿಂದ ಆವೃತವಾಗಿರುವ ಈ ನಗರವನ್ನು ನೋಡುವಾಗ ಇಲ್ಲಿನ ಅರಸನನ್ನು ಭಾಗ್ಯಶಾಲಿ ಎಂದೇ ಹೇಳಬಹುದು. ಹೌದು ಹಂಸಧ್ವಜ ಅರ್ಜುನ, ನಾನು ಔತ್ತರೇಯನೇ ಆದರೂ ಸಾಕಷ್ಟು ಭೂಪರ್ಯಟನೆ ಮಾಡಿದವನು. ಹೌದು ಹಲವಾರು ನಗರ ಪ್ರಾಂತ್ಯಗಳ ಪರಿಚಯವನ್ನು ಹೊಂದಿದವನು. ಆದರೆ ಈ ನಗರವನ್ನು ನೋಡಿದ ನೆನಪೇ ಆಗುತ್ತಿಲ್ಲ. ಚಂಪಕಾವತಿಗೆ ಬೆರಳೆಣಿಕೆಯ ದಿನಗಳಷ್ಟು ಪ್ರಯಾಣ ದೂರದ ಈ ಪ್ರದೇಶದ ಪರಿಚಯ ನಿನಗಿರಲೇಬೇಕು. ಹೌದು, ಆದುದರಿಂದ ಕೇಳುತ್ತಿದ್ದೇನೆ ಹಂಸಧ್ವಜ, ಅರ್ಜುನ, ಇಲ್ಲಿನ ಅರಸನಾರು, ಅವನ ಸೇನಾಬಲ, ಗುಣ ವಿಶೇಷತೆಗಳ ಬಗ್ಗೆ ಹೇಳಲಾರೆಯಾ? ಪಾರ್ಥ ಮಹಾಶಯ, ಹಂಸಧ್ವಜ, ನನಗೆ ತಿಳಿದಷ್ಟನ್ನು ಹೇಳುತ್ತೇನೆ ಕೇಳು. ಮರಣ ಕೇಳಿ ರಾಜ ಧರಸು ಶೇಷನ ಪರಮ ಸದ್ಗುಣಿಯೇತ ಪರಮಾತ್ಮನ ಭದ್ರ ಪರಮ ಸದ್ಗುಣಿಯೇತ ಪರಮಾತ್ಮನ ಭಕ್ತ ಮರಳಿ ಗಿರಿ ರಾಜ ಬರಸು ಶೇಷನ ಮುಂದ ಅರ್ಜುನ, ಹಂಸಧ್ವಜ, ನಿನ್ನ ಜೀವನಾನುಭವದ ಎತ್ತರ ಬಿತ್ತರಗಳ ಮುಂದೆ ನಮ್ಮಂತವನು ಕುಬ್ಜನೆನಿಸುವುದು ಹಿರಿದಲ್ಲ. ಹೌದು, ಆದರೆ ತ್ರಿಲೋಕವನ್ನು ಪ್ರತ್ಯಕ್ಷದರ್ಶಿಯಾಗಿ ಬಲ್ಲ ನಿನಗೆ ಪ್ರಖ್ಯಾತವಾದ ಈ ಮಣಿಪುರದ ಬಗ್ಗೆ ತಿಳಿದಿಲ್ಲವೆಂದರೆ ಆಶ್ಚರ್ಯ. ಈ ಪಾಂಡ್ಯರಾಜದ ರಾಜನಗರಿಯು ತನ್ನ ಸಿರಿ ಸಂಪತ್ತಿಗಾಗಿಯೇ ಈ ಹೆಸರನ್ನು ಪಡೆದಿರಬೇಕು. ಇಲ್ಲಿಯ ರಾಜನಾಗಿದ್ದ ಚಿತ್ರವಾಹನ ಮಹಾರಾಜನಿಗೆ ಗಂಡು ಸಂತಾನವಿಲ್ಲದ ಕಾರಣ ಕುಮಾರಿಯಾದ ಚಿತ್ರಾಂಗದ ದೇವಿಯನ್ನು ರಾಜ್ಯಾಡಳಿತಕ್ಕೆ ಸಿದ್ಧಗೊಳಿಸಿ ತಾನು ವಾನಪ್ರಸ್ಥ ಕೈಗೊಂಡ. ಓಹೋ, ಸದ್ಯಕ್ಕೆ ಆಕೆಯ ಮಗನಾದ ಬಬ್ರುವಾಹನ ಇಲ್ಲಿಯ ದೊರೆಯಾಗಿದ್ದಾನೆ. ನಾಗರಾಜನಾದ ಶೇಷನಿಗೆ ಮೊಮ್ಮಗನಾದ ಈತ ದೈವ ಭಕ್ತನು, ಧರ್ಮ ವೀರು, ದುರದಲ್ಲಿ ದಿಟ್ಟನು, ಸದ್ಗುಣ ಸಂಪನ್ನನೂ ಆಗಿದ್ದಾನೆ. ಹಂಸಧ್ವಜ, ಅರ್ಜುನ, ಎಷ್ಟೇ ಆದರೂ ಮಾನವರಲ್ಲವೇ? ಪರಿಪೂರ್ಣರಾದವರು ಈ ಜಗತ್ತಿನಲ್ಲಿ ಯಾರಿದ್ದಾರೆ ಹೇಳು? ಸರಿ ಮಾವ, ಪ್ರದ್ಯುಮ್ನ, ನಾನು ತಿಳಿದಂತೆ ಉಪೇಕ್ಷಿಸಬಹುದಾದಂತಹ ವ್ಯಕ್ತಿಯಲ್ಲ ಆ ಬಬ್ರವಾಹನ. ಅದು ಹೇಗೆ? ಏಕೆಂದರೆ ನೀತಿ ಶಾಸ್ತ್ರ ತೋಳತಿ ಖ್ಯಾತ ನೆನೆಸುವ
ಪುರುಹೂತನ ಪದ ನಿನ್ನ ಕುದುರೆಯ ಕಟ್ಟುಳಿದ ಭದ್ರುಗಗನಯ ಪುರುಹೂತನ ಪದ ನಿನ್ನ ಕುದುರೆಯ ಕಟ್ಟುಳಿದ ಭದ್ರುಗಗನ ನೀತಿ ಜಾತಗಳು ಮಾವ, ಪ್ರತಿಮ್ನ ನಮ್ಮ ತಂದೆ ಶ್ರೀಕೃಷ್ಣನು ಹಾ ರಾಜನೀತಿಯಲ್ಲಿ ಕುಶಲನೆಂದು ಎಲ್ಲರೂ ಹೊಗಳುತ್ತಿದ್ದಾರೆ. ಹೌದು. ನನ್ನ ದೊಡ್ಡ ಮಾವನವರಾದ ಹಾ. ಯುಧಿಷ್ಠಿರ ಮಹಾರಾಜನು ಹಾ ನ್ಯಾಯ ನೀತಿ ಧರ್ಮಗಳಲ್ಲಿ ಹಾ. ಧರ್ಮಾವತಾರಿಯನ್ನೇ ಎಲ್ಲರೂ ಹೊಗಳುತ್ತಿದ್ದಾರೆ. ಹಾ ಆದರೆ ಹಾ. ಆ ಬಬ್ರವಾಹನನು ಹಾ. ಅಷ್ಟಲ್ಲವಾದರೂ ಬಹಳಷ್ಟು ಖ್ಯಾತಿಯನ್ನೇ ಪಡೆದಿದ್ದಾನೆ. ಹೌದೇ? ಇಂದ್ರಜಾತನಾದ ನಿನ್ನ ಹಾ ಸಾಹಸ ಗಾಥೆಗಳಿಗೆ ಅವನು ಅಂಜುವನಲ್ಲ. ಹಾಗಾಗಿ ಹಾ. ನಮ್ಮ ಯಾಗದ ಕುದುರೆಯನ್ನು ಅವನು ಕಟ್ಟುವುದರಲ್ಲಿ ಅನುಮಾನವೇ ಬೇಡ. ಪ್ರತಿಮ್ನ ಅವ ಕುದುರೆಯನ್ನು ಕಟ್ಟುವುದು ಯಾರಿಂದಲೂ ಸಾಧ್ಯ, ಆದರೆ ಕಾದುವುದು ಸಾಧ್ಯವೇ? ವೃಷಕೇತ, ಯುದ್ಧ ಸಾಮರ್ಥ್ಯದ ಬಗ್ಗೆ ಹಾ ನಾನು ಒಂದಷ್ಟು ತಿಳಿದಿದ್ದೇನೆ. ಅದು ಹೇಗೆ? ಹೇಗೆಂದರೆ ಸಂಗರದೊಳಗಾಪಿಸುವ ರಣರಂಗದಳಿರಿಲ್ಲ ಬಲುಗಬ್ಬಗೊಂಬಾದ ಮಧುವಾಗನ ಸಂಗರ ಓಳು ವೃಷಕೇತ, ಹಿಂದೆ ರಾಜಸೂಯೆಯಾಗದ ಸಂದರ್ಭ ಹಾ ಸಹದೇವ ಚಿಕ್ಕಪ್ಪ ದಕ್ಷಿಣ ದಿಕ್ಕಿಗೆ ವಿಜಯಕ್ಕೆ ಬಂದಾಗ ಹಾ ಈತ ಕಪ್ಪು ಕೊಡಲು ನಿರಾಕರಿಸಿ ಹಾ ಯುದ್ಧ ಮಾಡಿದ್ದರಂತೆ. ಹೌದೇ? ಕೊನೆಗೆ ನಾರದರ ಸಂಧಾನ ಯತ್ನದ ಫಲಶ್ರುತಿಯಾಗಿ ಹಾ ಕಪ್ಪು ಕೊಟ್ಟಿದ್ದರಂತೆ. ಓಹೋ. ಅಲ್ಲದೆ ಸ್ವಯಂ ನೆರೆಹೊರೆಯ ರಾಜನಿಂದ ಹಾ ಕಪ್ಪು ಪಡೆಯುವ ಈತ ಹಾ ನಮಗೆ ಹೋರಾಟವಿಲ್ಲದೆ ಕಪ್ಪು ಕೊಡಲಾರ. ಓಹೋ. ಅಜ್ಜನಾದ ಆದಿಶೇಷನಿಂದ ಹಾ ವಿಶೇಷ ಮಂತ್ರಾಸ್ತ್ರಗಳನ್ನು ಹಾ ನಾಗಸೂದನ ಯಂತ್ರದ ಬೆಂಬಲವನ್ನು ಹೊಂದಿದ ಈತ ಹಾ ಸಂಗ್ರಾಮ ಭಯಂಕರರಂತೆ. ಹೌದೇ? ಹಾಗಾಗಿ ಏನು ಹೆದರಿ ಹಿಂದೆ ಹೋಗಬೇಕೆನ್ನುವೆಯಾ? ಶೇಷನ ಮಂತ್ರಾಸ್ತ್ರ ಶ್ರೀಶನ ಭಕ್ತನಿಗೆ ನಾಟೀತೆ. ಖಾಂಡವನ ದಹನ ಕಾಲದಲ್ಲಿ ಅಸಂಖ್ಯ ನಾಗಗಳನ್ನು
ಬಲಿಗೊಂಡ ನನಗೆ ನಾಗಬೇತಿಯೇ? ಎಲೆಯಲ್ಲ, ಏನಿದು ಏನಿದು? ಮರಳಾದ ಜನಗಡಿ ಮರನು ಕಾಲಿಸಿ ಕೇಳೆ ಏನಿದು? ಮರದಿನ್ನು ದಂಬರವಿಳಿದು ಒಚಿನಿವಾಳಿಯು ತುರಿಗಳು ಮಸಗದಿ ಬರಲೂರಿ ಗುರುದರವ ಶಕುನವ ಪಾದಗೆ ತೋರಿ ಹಂಸಧ್ವಜಾದಿ ಮುಖ್ಯರೇ, ನಿಮ್ಮಲ್ಲಿ ಮಾತನಾಡುತ್ತಿರುವಾಗಲೇ ಆಗಸದಿಂದ ರೊಯ್ಯಲೆ ಹಾರಿ ಬಂದ ಹದ್ದೊಂದು ನನ್ನ ಕಿರೀಟದ ಮೇಲೆ ನಿಂತು ಕೂಡಲೇ ಹಾರಿ ಹೋಯಿತು. ಕ್ಷಣಕಾಲ ನಾನು ಅಪ್ರತಿಫಲಾದೆ. ಅರ್ಜುನ, ಹಂಸಧ್ವಜ, ನನಗೇಕೋ ಇದು ಅಪಶಕುನವೆಂದೆನಿಸುತ್ತಿದೆ. ಛೇ 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 ಛೇ, ಹಾಗೇಕೆ ಭಾವಿಸಬೇಕು? ನಾಗಭೀತಿಯ ಬಗ್ಗೆ ಮಾತನಾಡುತ್ತಿರುವಾಗಲೇ ಈ ಘಟನೆ ನಡೆದುದರಿಂದ ಸಾಕ್ಷಾತ್ ಗರುಡ ದೇವನೇ ಹರಸಿ ಆಶೀರ್ವದಿಸಿದನೆಂದು ತಿಳಿಯೋಣ. ಸರಿ, ಮುಂದಿನ ಆಗು ಹೋಗುಗಳನ್ನು ಎಚ್ಚರಿಕೆಯಿಂದ ಗಮನಿಸುತ್ತಿರೋಣ. ಹಾಗೆ ಆಗಲಿ. ಪರಾಕ್ರಮ ಕಂಠೀರವ ಅಲ್ಲಿರೇನಯ್ಯ? ಸ್ಥಳ ನಾಮಾಂಕಿತ ಪಣೆಯಾಗಲಿ. ಮಣಿಪುರಾಧೀಶ ಯಾರೆಂದುಕೊಂಡಿದ್ದೀರಿ? ಭಕ್ತವಾನ ಮಹಾರಾಜ ನಾನೇ ಸರಿ, ಪ್ರಪಂಚ ಅದನ್ನು ವಿವರಿಸೋಣ. ಉತ್ತಮ ಮಣಿಪುರ ಭರಸನ ಜಾಗರಿ
ಆಶೀರ್ವಾದದೊಂದಿಗೆ ಹಾ. ಈ ಮಣಿಪುರದ ಪಟ್ಟದ ಮನೆಯನ್ನೇರಿದ್ದೇನೆ. ಆಹಾ. ರಾಜಕೀಯ ಚಟಿಲಪಟ್ಟು ಹ್ಮ್. ಪರಿಸರಗಳೆಲ್ಲ ಹ್ಮ್. ವೃದ್ಧ ಮುತ್ಸದ್ದಿ ಮಹಾಮಂತ್ರಿ ಸುಬ್ಬದ್ದಿಯಲ್ಲಿ ಕಲಿತು ಹಾ. ಮೈಗೂಡಿಸಿಕೊಂಡಿದ್ದೇನೆ. ಹಾ. ಪಟ್ಟವೇರಿದ ಕೂಡಲೇ ರಾಜ ವಿಸ್ತರಣೆಗಾಗಿ ವಿಜಯ ಕೈಗೊಂಡೆ. ಹಾ. ಹಿರಿಯ ತುಂಡರಸರಲ್ಲ ಶರಣಾಗಿ ಕಾಲ ಕಾಲಕ್ಕೆ ಕಪ್ಪವನ್ನು ಒಪ್ಪಿಸುತ್ತಿದ್ದಾರೆ. ಯಾವುದೇ ಒತ್ತಡ ಸಮಸ್ಯೆಗಳಿಲ್ಲ. ಹಾ. ಪ್ರಜೆಗಳು ಸುಖಿಗಳು ಆನಂದದಿಂದ ಹರಿದಾಡುತ್ತಿದ್ದಾರೆ. ಯಾರು ಬರುತ್ತಿರುವುದು? ಎದ್ದೇಳು, ಒಳ್ಳೆಯದಾಗಲಿ. ನೀನು ರಕ್ಷಣಾದಾಗ ನಾಯಕನಲ್ಲವೇ? ಹೌದು ಬುದ್ಧಿ, ಹೌದು. ಏನು ಬಂದೆ? ಲಾಲಿಸಬೇಕು ಬುದ್ಧಿ. ಸಲಾಮು ದತ್ತು ಮಣಿಪುರ ದೊರೆಯೇ. ಸಲಾಮು ದತ್ತು ಮಣಿಪುರ ದೊರೆಯೇ. ಗುಲಾಮ ನಿಮ್ಮಯ ದಿವಾಲಿ ಹನುಮ. ಹೊರದಿನ ಬಂದೆ ನಿನ್ನ ದರ್ಶನಕ್ಕೆ. ಒಬ್ಬರ ಕುದುರೆಯೇ. ಎದೆಯಳು ದಡುಬಡು ಗೊತ್ತುವುದಿದೆ. ಹೆದರಿಕೆಯನ್ನು ಯಾರೂ ಬೇಡ. ಅಭಯ ಕೊಟ್ಟರೆ ಕೇಳೆ ಸ್ವಾಮಿ. ಒಬ್ಬರ ಕುದುರೆಯೇ ಬರಕು. ಹೌದು ಬುದ್ಧಿ, ಹೌದು. ನನ್ನನ್ನು ಸರಿಯಾಗಿ ಗುರುತಿಸಿದ್ದೀರಿ. ನಿನ್ನ ಹೆಸರೇನಂದೆ? ನಾ ನಿಮ್ಮಗ. ಅಂದರೆ ನೀವು ರಾಜ, ಹ. ಅಮ್ಮವು ರಾಣಿ, ಹ. ಆಮೇಲೆ ನಾನೇ ದಿವಾಳಿ ಹನುಮ. ಓಹೋ, ಯಾಕೋ ಹಾಗನ್ನುತ್ತಿ? ಅದು ನನಗಾಗದವ್ರ ಕಟ್ಟ ಬಿದ್ದಿರು. ಬಿದಿರು. ಅಲ್ಲಲ್ಲಲ್ಲ, ಬಿರುದು ಬಿರುದು ಬುದ್ಧಿ. ಹ. ಯಾಕಂದರೆ ಹ. ನನ್ನ ಮೇಲೆ ನೀವು ಮೂವರಿದ್ದರು, ಹ. ನನ್ನ ಕೈ ಕಡೆಗೆ 10 ಮಂದಿ ಇದ್ದಾರೆ. ಹ. ನಾನಿಷ್ಟು ದೊಡ್ಡವನಾದರೂ ತೋರಿಸಿಕೊಳ್ಳುವುದಿಲ್ಲ. ಯಾಕೆ? ಯಾರಾದ್ರೂ ಸಾಲ ಕೇಳಿದ್ರೆ ಹ. ಏನಿಲ್ಲ, ಮರಿಗೆ ತೋರಿಸುತ್ತೇನೆ ಬುದ್ಧಿ. ಅದಕ್ಕೆ ಅವರು ಮಾಡಿದ ಅಪಪ್ರಚಾರ. ಇರಲಿ, ನೀನೀಗ ಓಡೋಡಿ ಬಂದದ್ದೇಕೆ? ಯಾಕಿಷ್ಟು ಗಾಬರಿ? ನಡುಕ ಬೇರೆ. ನಾನು ಓಡಿ ಬರಲಿಕ್ಕೆ ಕಾರಣ ಉಂಟು ಬುದ್ಧಿ. ಹ. ನಮ್ಮ ಕಡೆ ಭಂಗಿ ಭರಮ ಹ. ಏದುಸಿರು ಬಿಡುತ್ತಾ ಓಡಿ ಬಂದ. ಹ. ಅವನ ಅವಸ್ಥೆ ನೋಡಿದ್ರೆ ಗುರುತು ಸಿಕ್ಕಿರ್ಲಿಲ್ಲ. ಯಾಕೆ? ಕೈಗಳನ್ನು ಹಿಂದೆ ಕಟ್ಟಲಾಗಿತ್ತು. ಹ. ತುಂಬಾ ಬಾಸುಂಡೆ. ಹ. ಕಣ್ಣಲ್ಲಿ ನೀರು ಬುದ್ಧಿ. ಹ. ಯಾರದು ಅವನನ್ನು ಆ ರೀತಿ ದಂಡಿಸಿತು? ವಿಚಾರಿಸಿದೆ ಬುದ್ಧಿ. ಹ್ಮ್. ನಮ್ಮ ಮಣಿಪುರಕ್ಕೆ ದೇಶಿಗಳ ದಂಡು ಬಂದಿದೆ. ಹ. ಅದರ ಮುಂದುಗಡೆ ಒಂದು ಕುದುರೆ ಬುದ್ಧಿ. ಅಷ್ಟು ದೊಡ್ಡ ಸೇನೆಯಲ್ಲಿ ಒಂದು ಕುದುರೆ? ಅಲ್ಲಲ್ಲ, ಕುದುರೆಗಳು ತುಂಬಾ ಇದ್ದವು ಬುದ್ಧಿ. ಆದರೆ ಈ ಕುದುರೆ ಮಾತ್ರ ವಿಶೇಷ. ಅದು ಹೇಗೆ? ಬಿಳಿ ಬಣ್ಣ, ಹ. ಮುಂದೆ ಕಿವಿ, ಹ. ಆಗದ ಕುದುರೆ ಅಂತಾರೆ. ಓಹೋ, ಅಶ್ವಮೇಧದ ಯಾಗದ ಕುದುರೆಯಾಗಿರಬಹುದು. ಅದಕ್ಕೆ ಒಂದು ಕಿವಿ ಅಲ್ಲವೋ? ಮತ್ತೆ ಒಂದು ಕಿವಿ ಕಪ್ಪಾದ ಕಾರಣ ದೂರಕ್ಕೆ ಹಾಗೆ ಕಂಡಿರಬಹುದು. ಹೋಗಲಿ, ಸೇನೆ ಯಾರದೆಂದು ತಿಳಿಯುತ್ತೆ? ಅಲ್ಪ ಸ್ವಲ್ಪ ತಿಳಿಯಿತು ಬುದ್ಧಿ. ನಮ್ಮ ಕಡೆ ಅದಲ್ಲ, ಹ. ಉತ್ತರದ ಆಗದ ಪುರಾದಂತೆ. ಹ. ನಮ್ಮ ಭಂಗಿ ಪರಮನನ್ನು ಹಿಡಿದು ಹೊಡೆದು ನಾಮ ಹಾಕಿ ಸಾಧವಿದ್ದರೆ ನಮ್ಮ ಕುದುರೆಯನ್ನು ಕಟ್ಟಿ ಯುದ್ಧ ಮಾಡಲಿ, ಕೂಡದಿದ್ದರೆ ಕಾಲಿಗೆ ಬಿದ್ದು ಕಪ್ಪು ಕೊಡಲಿ ಅಂತ ಓಡಿಸಿದ್ರಂತೆ. ನಮ್ಮ ಉಪವನವೆಲ್ಲ ಹಾಳಾಗಿದೆ, ನಮಗೆಲ್ಲ ಭಯ ಶುರುವಾಗಿದೆ. ನೀವೇ ಕಬ್ಬಿಡಬೇಕು. ದುರ್ಗವ ಬರೆದು ಕುದುರೆಯ
ಬಲುಗುಣಿ ಮೂಲ ಮಂತ್ರಿ ಸುಬುದ್ಧಿಯೊಡನೆ ನಿಂತೆಂದ ಮೂಲ ಮಂತ್ರಿ ಸುಬುದ್ಧಿಯೊಡನೆ ನಿಂತೆಂದ ಹದನದ ಮಹಾಮಂತ್ರಿ ಸುಬುದ್ಧಿ ಮಹಾರಾಜ ರಾತ್ರಿಯಲ್ಲಿ ವಿಶೇಷವಾದ ಸಭೆ ನಡೆಯಲು ನೆರೆದವರೆಲ್ಲ ಕುತೂಹಲಿಗಳಾಗಿದ್ದಾರೆ. ಹೌದು, ಅದಕ್ಕೆ ಬಲವಾದ ಕಾರಣವಿದೆ. ಏನದು ಮಂತ್ರೀಶ? ಅರವಾಜಿ ನೋಡಿರಯ್ಯ ವೀರ ಮಂತ್ರೀಶ ವೀರ ಮಂತ್ರೀಶ ಮಹಾಮಂತ್ರಿ ಸುಬುದ್ಧಿ ಮಹಾರಾಜ ನಮ್ಮ ಮಣಿಪುರಕ್ಕೆ ಯಾಗಾಶವೊಂದನ್ನು ಮುಂದಿಟ್ಟುಕೊಂಡು ವರರಾಯರ ಹಳೆಯ ಬಂದಿದೆ ಅಂತೆ. ಹೌದೇ? ಮುಸ್ಸಂಜೆಗೆ ಬಂದ ವರದಿಯನ್ನು ಕೇಳಿ ಆ ಕುದುರೆಯನ್ನು ಬಂಧಿಸಲು ಭಟರಿಗೆ ಆಜ್ಞೆ ಕೊಟ್ಟಿದ್ದೇನೆ. ಈಗ ಮೊದಲಾಗಿ ಕುದುರೆಯ ಹಣೆಯಲ್ಲಿ ಒಂದು ಲಿಖಿತವಿದೆ ಅಂತೆ. ಅದು ಏನೆಂಬುದನ್ನು ನಾನು ತಿಳಿಯಬೇಕಾಗಿದೆ. ಆದ್ದರಿಂದ ಮಂತ್ರಿಯಾದಂತಹ ನೀನು ಬೇಕಾದ ಭಟರನ್ನು ಕೂಡಿಕೊಂಡು ಆ ಕುದುರೆಯ ಹಣೆಯಲ್ಲಿರುವ ಲಿಖಿತವನ್ನು ಸಭೆಗೆ ತಂದು ವಾಚಿಸು. ಹಾಗೆ ಆಗಲಿ. ಮಹಾರಾಜ, ಮಹಾಮಂತ್ರಿ, ಇದೇ ಆ ಕುದುರೆಯ ಹಣೆ ಬರಹ. ನೀನೇವುದು? ನಾನೇ? ಓದುವ ಕೆಲಸ ನನಗೆ ಸ್ವಲ್ಪ ಕಷ್ಟವಾಗುತ್ತದೆ. ತೊಂದರೆ ಇಲ್ಲ, ಮಂತ್ರಿಯಾದ ನಿನ್ನ ವಾಚನ ವಿಮರ್ಶಕರು ಇಲ್ಲಿ ಯಾರೂ ಇಲ್ಲ. ಹೌದೇ? ಆದ್ದರಿಂದ ನೀನೇ ಓದು. ಹಾಗೆ ಆಗಲಿ. ಸ್ವಸ್ತಿ ಸೋಮವಂಶಜ. ಮಂತ್ರಿಗಳೇ ಸಾರಿ ನೋಡಿ. ಹಾಗಲ್ಲ ಸೋಮವಂಶಜ ಅಂದರೆ ಚಂದ್ರವಂಶೀಯ ಸಾಧುಗಣ್ಣ. ಅಂದರೆ ಸಾಧು ಗುಣ ಧೀರ ಯಮ ಜಾತ
ಭೀಮ ಬಲಾನ್ವಿತನು, ಹಾ ಭೂಮಿಗಧಿಕವಾದ ಭಟ, ಹಾ ಮೂರು ಲೋಕದ ಭೂಮಿಪಾಲರೊಳ್ ಶ್ರೇಷ್ಠನು. ಹಾ ಓಹೋ, ಇದು ಧರ್ಮರಾಯನ ಯಾಗದ ಕುದುರೆ. ಓಹೋ ಮುಂದೆ ಹಸಿನಪುರಪತಿ ಅಜ ವಿಷ್ಣು ಹರ ಬೀದಿ ಹೊಸದಿಂದಲೇ ಪಡೆದು ವಿಸ್ತಾರದಲ್ಲಿ ರಾಜಿಸಿದ ಯಜ್ಞ ಹಯವಿದು ಶಕ್ತಿಗಾರರು ಕಟ್ಟು ಹಸ್ತಿನ ಹುಟ್ಟಪರ್ತಿ. ಮಂತ್ರಿಗಳೇ ಸರಿ ನೋಡಿ. ಹಾಗಲ್ಲ ಪ್ರಭು. ಹಸ್ತಿನ ಪುರಪತಿ ಹಾ ಅಜ್ಜ ವಿಷ್ಣು. ಹಾ. ಈಗ ಏನು ಮಂತ್ರಿಗಳೇ? ಸರಿಯಾಗಿ ಓದಿ. ಅಜ ವಿಷ್ಣು ಹರ ಹಾ ಅಂದರೆ ತ್ರಿಮೂರ್ತಿಗಳ ಅನುಗ್ರಹವನ್ನು ಸಂಪಾದಿಸಿರುವ ಹಾ ಹಸ್ತಿನೆಯೊಡೆಯ ಧರ್ಮರಾಯನು ಬಂದು 10 ದೋಸೆ ತಿಂದು. ಏನು ಮಂತ್ರಿಗಳೇ 10 ದೋಸೆ ತಿಂದು? ಸರಿಯಾಗಿ ನೋಡಿ. ಧರ್ಮರಾಯನು ಬಂಧು ಹತ್ಯಾ ದೋಷದ ಪರಿಮಾರ್ಜನೆಗಾಗಿ ಹಾ ಕೈಗೊಂಡ ಅಶ್ವಮೇಧದ ಕುದುರೆ ಇದು. ಓಹೋ ಕುದುರೆಯ ಬೆಂಗಾವಲ ಪಡೆಯ ನಾಯಕನಾಗಿ ಹಾ 3 ಲೋಕದ ಗಂಡನಾದ ಅರ್ಜುನನೇ ಬಂದಿದ್ದಾನೆ. ಹೌದೇ? ಈ ಲಿಖಿತವನ್ನು ಓದಿದ ಧರ್ಣಪ್ಪನವರು ಅಣ್ಣಪ್ಪನವರು ಅಲ್ಲ ಧರಣಿಪರು ಹಾ ಪಾತನಿಗೆ ಶರಣಾಗಿ ಕಪ್ಪೆ. ಕಪ್ಪ ಕೊಡಬೇಕು. ಹಾ ಅಥವಾ ಮನಸ್ಸಿಲ್ಲದಿದ್ದರೆ ಬಲ್ಬುಳ್ಳ ಶಕ್ತಿಗಾರರು. ಏನು ಮಂತ್ರಿಗಳೇ? ಬಲವಂತರು, ಹಾ ಶಕ್ತಿಗಾರರು, ಹಾ ಕಟ್ಟಿ ಕಾದುವುದು. ಇತಿ ಮಂತ್ರಿಗಳೇ ಚಿಗುರುದಯ ಮಂಗಲ ಹತ್ತಿರವೇನುವ ಪಾಂಡವರೆಂದು ಸಚಿವ ಸಾಕು ಮಾಡು. ಸೈರಣಿಗೊಂದು ಮಿತಿ ಇದೆ. ಹಸ್ತಿನಾವತಿಯ ಪಾಂಡವರು ದೈವಾನುಗ್ರಹವಾದರೆ ನಮಗದರಲ್ಲಿ ಮಸ್ತರವಿಲ್ಲ. ಹೌದು, ದೋಷ ಕಂಜುವವರಾದರೆ ಒಂದು ಹತ್ಯೆ ಮಾಡಿದ್ದಾದರೂ ಏಕೆ? ನಾವೇನು ಹಸ್ತಿನಾವತಿಯ ಸಾಮಂತರೇ ಅಥವಾ ಮಾಂಡಲಿಕರೇ? ಚಕ್ರವರ್ತಿತ್ವ ಎಂಬುದು ಪಾಂಡವರಿಗೆ ಸ್ಥಿರವಾಗುವುದು ಹೇಗೆ? ನಾವು ಪಾಂಡವರಿಗೆ ಗಂಜಿ ಕೊಡಬೇಕೆ? ಪಾಂಡವರಿಗೆ ಗಂಜಿ ಕೊಡ್ಲಿಕ್ಕೆ ಅವರ ತಾಯಿ ಇಲ್ಲವೇ? ಹಾಗಲ್ಲ, ಹೆದರಿಕೊಡಲು ಅವರೇನು ಶಿವನಂತೆ 3 ಗಣ್ಣುಳ್ಳರ ಅಥವಾ ಅಮರರು? ಆದುದರಿಂದ ಮಂತ್ರಿ
ಮನದಿಯೋ ಕಂದನ ತಡೆಯುವೆನೆನುಗ ಕಂದನ ತಡೆಯುವೆನೆನುಗ ಮನದಿಯೋ ಯೋಚಿಸಿದಳು ದೇವಿ ಚಿತ್ರಾಂಗದೆಯೋ ಏನಾಶ್ಚರ್ಯವಿದು, ಇದೀಗ ನನ್ನ ಮಿತ್ರೆಯಾದ ಕಟಕಿಯು ಬಂದು ಹೇಳಿ ಹೋದ ವಿಚಾರ. ನಮ್ಮಿ ಮಣಿಪುರಕ್ಕೆ ಯಾಗಾಶವನ್ನು ಮುಂದಿಟ್ಟುಕೊಂಡು ಪಾಠ ಮಹಾಶಯರು ಬಂದಿದ್ದಾರಂತೆ. ಒಂದು ಕಡೆ ಸಂತೋಷದ ವಿಷಯವಾದರೆ ಇನ್ನೊಂದೆಡೆ ನನ್ನ ಮಗನಾದ ಬಬ್ರುವಾಹನ ಬಂದ ಕುದುರೆಯನ್ನು ಲಾಯದಲ್ಲಿ ಕಟ್ಟಿ ಹಾಕಿ ಯುದ್ಧ ಸನ್ನದ್ಧನಾಗಿದ್ದಾನಂತೆ. ನೋಡಿದರೆ ತಂದೆ ಮಗ ಇಬ್ಬರು ಕಾದಾಡಲು ನಿಂತಿದ್ದಾರೆ. ಹಾಗಾಗಿ ಕುಮಾರನಿಗೆ ಬುದ್ಧಿ ಹೇಳಿ ಸಂಭಾವ್ಯ ಯುದ್ಧವನ್ನು ತಪ್ಪಿಸಬೇಕಾಗಿದೆ. ಕಂದನನ್ನು ಕಾಣುತ್ತೇನೆ. ಕಂದನದಿಳಿದ ತಾಗಿಗೊಂದಿಸೆ ಬಬ್ರುವಾಹನ ಕಂದನ ಕಾಡುತ್ತ ಕಂದನ ಕಾಡುತ್ತ ಮೊಗ ತಿರುಗಿದಳು ಬಬ್ರುವಾಹನ. ಅಮ್ಮ ಪ್ರಣಾಮಗಳು. ನಿನ್ನನ್ನೇ ಹುಡುಕಿ ಹೊರಟಿದ್ದೆ. ಅಷ್ಟರಲ್ಲಿ ನೀನೇ ಅನ್ನವನ್ನೇರಿಕೊಂಡು ಬಂದು ಬಿಟ್ಟೆ. ಒಳ್ಳಿತಾಯ್ತು. ಆದರೆ ಮುಖದಲ್ಲಿ ಆತಂಕ. ಏನಾಯ್ತಮ್ಮ? ಥೂ ಅವಿವೇಕಿ, ನಿನ್ನ ಮೊಗ ನೋಡಲಾರೆ. ಯಾಕಮ್ಮ ನನ್ನ ಮೇಲೆ ಸಿಟ್ಟು? ನಾನು ಏನು ಮಾಡಿದೆ? ಮತ್ತೆ ನೀನು ಮಾಡಿದ್ದು ಸರಿಯಾ ಮಗನೇ? ಏನು ಮಾಡಿದೆನಮ್ಮ? ಕುಮಾರ, ಮಗನೇ ನೀ ಮಾತಿಗೆಟ್ಟು ನಡೆವರೆಗೆ ನೀ ಮಾತಿಗೆಟ್ಟು ನಡೆವರೆಗೆ ನೀ ಮಾತಿಗೆಟ್ಟು ನಡೆವರೆ ಹುಟ್ಟಿ ಮಗನ ವಾಜಿಯ ಕಟ್ಟಿ ತಡೆವರೆ ಕುಂತಿ ಮಗನ ವಾಜಿಯ ಕಟ್ಟಿ ತಡೆವರೆ ವಾಜಿಯ ಕಟ್ಟಿ ತಡೆದಾರೆ ಸೊಗಸೆ ಸಿಂಹನೊಡನೆ ಸೊಗಸೆ ಸಿಂಹನೊಡನೆ ವೃಷಭಗೆ ಹಾಗೆ ನಿಕ್ಕುವರಿದರೆ ಬದುಕುವುದು ಹೇಗೆ ಹಾಗೆ ನಿಕ್ಕುವರಿದರೆ ಬದುಕುವುದು ಹೇಗೆ ಮಗನೇ ಮಗನೇ ಕುಮಾರ, ಅಮ್ಮ, ಒಂದು ಊರನ್ನು ಆಳುವಂತಹ ಅರಸ ನೀನು. ಹೌದಮ್ಮ. ಪ್ರಜೆಗಳ ಆಶೋತ್ತರಗಳಿಗೆ ಉತ್ತರದಾರಿಯಾದಂತಹ ನೀನು ಪ್ರತಿ ಹೆಜ್ಜೆಯನ್ನು ಕಣ್ಣಿರಿಸಿ ಅವಲೋಕಿಸಿ ತೂಗಿಡಬೇಕು. ದಾರಿ ಎಲ್ಲೆಲ್ಲ ನಡೆದೇನೆಂದು ಮುಂದುವರೆಯುವುದು ಮತಿಗೆಟ್ಟ ಅವಿವೇಕಿಗಳ
ಲಕ್ಷಣ. ಅಮ್ಮ, ನಾನು ಎಲ್ಲಿ ಮತಿಗೇಡಿಯಾಗಿ ವರ್ತಿಸಿದೆ? ಮತ್ತಿನ್ನೇನು ಮಗನೇ? ಪಾರ್ಥ ಮಹಾಶಯರ ಯಾಗದ ಕುದುರೆಯನ್ನು ಕಟ್ಟಿ ಯುದ್ಧಕ್ಕೆ ಸಿದ್ಧವಾಗಿರುವೆಯಂತೆ. ಮಣಿಪುರ ಸಂತಸ ಸಮೃದ್ಧಿಯಿಂದ ತುಳುಕುತ್ತಿರುವ ನಮ್ಮಿ ಮಣಲೂರು ನಾಳೆ ನಡೆಯುವ ಯುದ್ಧದಿಂದ ಕೆನ್ನೆತ್ತರಿನ ಹೊಣಲೂರು ಆಗಲಿದೆ. ಮಗನೇ, ಅಮ್ಮ, ಸಿಂಹದೊಂದಿಗೆ ಹೋರಿಯೊಂದು ಹೋರಾಡಿ ಆಗಬಹುದೇ? ಅಮ್ಮ, ಮಗನೇ, ಪ್ರಾಯಸಂದ ಮುದಿ ಹೆತ್ತು ಆ ಪಾರ್ಥ ತುಳುಕುವ ಯೌವನದ ಮರಿಸಿಂಹ ನಾನು. ಆದ್ದರಿಂದ ಅಂಜದೆ ಯುದ್ಧಕ್ಕೆ ಹೊರಟಿದ್ದೇನೆ. ತಪ್ಪೆ ಅಷ್ಟೇ ಅಲ್ಲಮ್ಮ, ಯುದ್ಧವನ್ನು ನಾನಾಗಿ ಕಳಿಸಿಕೊಂಡದಲ್ಲ, ಸ್ವತಃ ಅರ್ಜುನನೇ ಇಲ್ಲಿಗೆ ತಂದದ್ದು. ಆ ಅರ್ಜುನನ ಬಗ್ಗೆ ನಿನಗೆ ಏನು ಗೊತ್ತು ಮಗನೇ? ಚಂದ ಅಮ್ಮ, ಕಟ್ಟಾಳು ನರಮೂರು ಲೋಕಕ್ಕೆ ಕಂದ ಅಶ್ವಕೋಟೋಡಂ ಬಡಿಸು ವಿವೇಕಗೆ ಕಟ್ಟಾಳು ನರಮೂರು ಲೋಕಕ್ಕೆ ಅಶ್ವಕೋಟೋಡ ಬಡಿಸು ವಿವೇಕಗೆ ಕೃಷ್ಣ ಮೈಥುನನುಳ್ ಚಲ ವ್ಯರ್ಥ ವ್ಯರ್ಥ ನಿನ್ನ ಬಿಟ್ಟ ತನಗೆ ಅಂಜುವನೇ ಪಾರ್ಥ. ನಿನ್ನ ಬಿಟ್ಟ ತನಗೆ ಅಂಜುವನೇ ಪಾರ್ಥ. ಮಗನೇ ಎಂಬ ಕಾರ್ಮಿಕಗಳಿಗೆ ಅಮಾಯಕರಾದ ಯೋಧರ ತಲೆಗಳನ್ನು ಕರವಾಗಿ ಒಪ್ಪಿಸುವ ಅವಿವೇಕದ ನಿರ್ಧಾರವನ್ನು ಬಿಡು. ಶ್ರೀಕೃಷ್ಣನ ಭಾವ ಮೈದುನನ ಮಾತನಲ್ಲಿ ನಿನ್ನ ಪ್ರಾಯಕ್ಕೆ ಸಹಜವಾದ ಛಲ ದಿಟ್ಟತೆಗಳು ಫಲಕಾರಿಯಾಗದು. ತಿಳಿದುಕೋ ಅಮ್ಮ. ಮಗನೇ, ವೀರ ಮಾತೆಯಾದ ನಿನ್ನ ಮತಿಗೆ ಹಿಂದೇಕೂ ಮಂಕು ಕವಿದಂತಾಗಿದೆ. ಒಮ್ಮೆ ಕಟ್ಟಿದ ಕುದುರೆಯನ್ನು ಇದರಾಳಿ ಮಹಾಪ್ರತಾಪಿ ಎಂಬ ಕಾರಣಕ್ಕೆ ಹಿಂತಿರುಗಿಸಬೇಕೆ? ಹಾಗೆ ಮಾಡಿದ ನಿನ್ನ ಮಗನನ್ನು ನೀನು ಒಪ್ಪಿಕೊಳ್ಳುವೆಯಾ? ಎಂದೂ ಇಲ್ಲದ ಅಂಜುಕುಳಿ ಸ್ವಭಾವ ಹಿಂದೇಕೆ ಬಂದಿತಮ್ಮ? ಅಂಜುಕುಳಿ ಸ್ವಭಾವ ಅಲ್ಲ ಮಗನೇ, ಉಭಯ ಸಂಕಟ. ಇದರ ಕಾರಣವನ್ನು ಈ ಮೊದಲು ಹೇಳುವ ಸಂದರ್ಭ ಬರಲಿಲ್ಲ, ಈಗ ಬಂದಿದೆ. ಏನು ಅಮ್ಮದು? ಮಗನೇ, ಯಾಗಾಶ್ವವನ್ನು ಮುಂದಿಟ್ಟುಕೊಂಡು ಬಂದ ಪಾರ್ಥ ಮಹಾಶಯರು ನಿನ್ನ ವೈರಿಯಲ್ಲ ಮಗನೇ, ಮತ್ತಾರಮ್ಮ? ನಿನ್ನ ಜನ್ಮದಾತ ಮಗನೇ. ಏನು? ಹೌದು ಮಗನೇ, ಇದು ನಿಜ ಅಮ್ಮ? ಹೌದು ಮಗನೇ, ನಾನು ಪಿತೃಗಾಹಿಯಾಗಲು ಹೊರಟಿದ್ದೇನೆ. ಹೌದು ಮಗನೇ. ಹಾಗಾಗಿ ನಡೆದ ತಪ್ಪನ್ನು ಸರಿಪಡಿಸಿ ವೈಭವದಿಂದ ಕುದುರೆಯನ್ನು ಹಿಂತಿರುಗಿಸಿ ಕಪ್ಪ ಕಾಣಿಕೆಯನ್ನಿತ್ತು ಕ್ಷಮೆಯಾಚಿಸು. ವಿಜೃಂಭಣೆಯಿಂದ ಮಂಗಳವಾದ್ಯಗಳೊಂದಿಗೆ ಅರಮನೆಗೆ ಬರಮಾಡಿಸು. ಇದೊಂದೇ ನಿನ್ನ ಅಪರಾಧ ಪರಿಮಾರ್ಜನೆಗಿರುವ ದಾರಿ. ಅಮ್ಮ, ತಪ್ಪಾಯ್ತಮ್ಮ, ತಪ್ಪಾಯ್ತು. ತಪ್ಪ ಪಾಲಿಸಿಕೊಂಬುದೆಲೆ ತಾಯೇ, ತಾಯೇ ತಾಯೇ.
ಎನ್ನ ಅಪ್ಪನೆಂದು ಅರಿಯಾದರೆ ಎನ್ನ ಅಪ್ಪನೆಂದು ಅರಿಯಾದರೆ ಎಲೆದಾಯೆ ಎಲೆದಾಯೆ ಎಲೆದಾಯ ಕೃಷ್ಣ ಮಿತ್ರನ ವಾದಿಯ ತಡೆದನು ಕೃಷ್ಣ ಮಿತ್ರನ ವಾದಿಯ ತಡೆದನು ಎಲೆ ಬಾಯೇ ಬಾಯೇ ಕ್ಷತ್ರಿಯನಾದ ನಾನು ಶಾಸ್ತ್ರ ಪಂಥಕ್ಕೆ ಅನುಸಾರವಾದ ಶ್ರೀಕೃಷ್ಣನ ನೆಂಟನಾದ ಅರ್ಜುನನಿಗೆ ಸಡ್ಡು ಹೊಡೆಯಲು ಹೋದೆ ವಿನಃ ತಿಳಿದು ಮಾಡಿದಲ್ಲಮ್ಮ. ಅಮ್ಮ, ಇನ್ನೂ ತಿಳಿಯದ ಒಂದು ಅಂಶವಿದೆ. ಏನದು? ತಿಳಿಸುವೆಯಾ? ಹೇಳು. ಅಮ್ಮ, ಮಕ್ಕಳಿಗೆ ತಂದೆಯನ್ನು ಪರಿಚಯಿಸುವವಳು ತಾಯಿಯೇ ತಾನೆ. ಅದೌದು. ಬಾಲ್ಯದಲ್ಲಿ ಅಜ್ಜನಲ್ಲಿ ತಂದೆಯನ್ನು ಕಂಡಿದ್ದೆ. ಬೆಳೆದ ಮೇಲೆ ನನ್ನ ಅಪ್ಪನಾರೆಂದು ಕೇಳುವ ಪ್ರಮೇಯವೇ ಬರಲಿಲ್ಲ. ಈಗ ನೀನು ಅನಿರೀಕ್ಷಿತವಾಗಿ ಅರ್ಜುನನನ್ನೇ ನನ್ನ ತಂದೆ ಎಂದು ಹೇಳುತ್ತಿರುವೆಯಲ್ಲ. ಹೌದು ಮಗನೇ. ತಂದೆ ಅಂದರೆ ಯಾವ ರೀತಿಯಲ್ಲಮ್ಮ? ಲೋಕದಲ್ಲಿ ಅನ್ನವಿತ್ತು, ಆಶ್ರಯವಿತ್ತು, ಕೊರದವರನ್ನು, ಆಪತ್ತಿನಲ್ಲಿ ರಕ್ಷಿಸಿದವರನ್ನು, ವಿದ್ಯಾದಾನ ಮಾಡಿದ ಗುರುವನ್ನು ಮುಂತಾದವರನ್ನೆಲ್ಲ ತಂದೆ ಎಂದು ಭಾವಿಸಿ ವ್ಯವಹರಿಸಬಹುದೆಂದು ಪ್ರಾಜ್ಞರ ಮತ. ಇದರಲ್ಲಿ ಪಾಠ ನನಗೆ ಯಾವ ರೀತಿಯಲ್ಲಿ ತಂದೆ ಅಮ್ಮ? ಮಗನೇ, ಅಮ್ಮ, ಆಗ ನಿನ್ನ ಜನ್ಮದಾತ ಕಂದ. ಹೌದೇ? ಹೌದು ಮಗನೇ. ಕಂದ ಕೇಳಿಲೋ ಪಾರ್ಥ ಅಂದು ತೀರ್ಥ ಯಾತ್ರೆಗೆ ಕಂದ ಕಂದ ಅಂದು ತೀರ್ಥ ಯಾತ್ರೆಗೆ ಬಂದೂಡಿದ ಎನ್ನ ನಿಂದರು ದಿವಸಾಯ ಬಂದು ಕೂಡಿದ ಎನ್ನ ನಿಂದರು ದಿವಸಾಯ ಕಂದ ಕೇಳೋ ಪಾರ್ಥ ಒಂದು ತೀರ್ಥ ಯಾತ್ರೆಗೆ ಬಂದು ಕೂಡಿದ ಎನ್ನ ನಿಂದರು ದಿವಸಾಗ ನಿಂದು ಕುಲ ಜಗ ಇಂದು ಕುಲಜ ಒಲಿದೌದು ಗರ್ಭರಾದ ತಮ್ಮಗೊಪ್ಪಿಸು ಈ ರಾಜದ
ಕಂದ ಕೇಳಲು ಕಂದ ಕಂದ ಮಗನೇ, ಅಮ್ಮ, ಪಾಂಡವ ಮಾಧ್ಯಮ ಪಾಂಡ ಮಹಾಶಯರು ಯಾವುದೋ ದೋಷ ನಿವಾರಣೆಕ್ಕಾಗಿ ತೀರ್ಥಯಾತ್ರೆಗಳನ್ನು ಸಂಚರಿಸುತ್ತಾ ನಮ್ಮೂರಿಗೆ ಬಂದಿದ್ದರು. ಹೌದೇ? ಅದೇ ಸಮಯದಲ್ಲಿ ನಮ್ಮ ಉಪವನದಲ್ಲಿ ಪಾಂಡ ಮಹಾಶಯರ ಭೇಟಿಯಾಯಿತು. ಪರಸ್ಪರ ಪರಿಚಯವಾಯಿತು. ಒಬ್ಬರನ್ನೊಬ್ಬರು ಮೆಚ್ಚಿಕೊಂಡೆವು. ಹೌದೇ? ಅರಮನೆಗೆ ಕರೆತಂದು ತಂದೆಯವರಿಗೆ ಪರಿಚಯಿಸಿದೆ. ತಂದೆಯವರು ಒಪ್ಪಿ ವಿದ್ಯುಕ್ತವಾಗಿ ವಿವಾಹವನ್ನು ನಡೆಸಿದರು. ಮುಂದೆ ಗರ್ಭಿಣಿಯಾದ ನಾನು ನಿನ್ನನ್ನು ಪಡೆದೆ ಮಗನೇ. ಹೌದೇ? ಹೌದು. ಹಾಗಿದ್ದರೆ ಇಷ್ಟು ಕಾಲ ಈ ರಹಸ್ಯವನ್ನು ಬಚ್ಚಿಟ್ಟಬೇಕಮ್ಮ. ಮಗನೇ, ಅಮ್ಮ, ಒಂದಲ್ಲ ಒಂದು ದಿನ ನಿನ್ನ ತಂದೆ ಬಂದೇ ಬರಬಹುದು ಎಂಬ ನಿರೀಕ್ಷೆಯಲ್ಲಿ ಬದುಕಿದ್ದೆ. ಆಗಲೇ ಈ ರಹಸ್ಯ ಎಲ್ಲರಿಗೂ ತಿಳಿಯಲಿ ಎಂದು ಬಗೆದಿದ್ದೆ. ಅಂತೂ ಆ ಸುದಿನ ಇಂದು ಬಂತು. ಇನ್ನು ವಿಳಂಬಿಸದೆ ನಿನ್ನ ಕರ್ತವ್ಯಕ್ಕೆ ಅಣಿಯಾಗು ಮಗನೇ. ಆಗಲಿ ಅಮ್ಮ. ಮಹಾಮಂತ್ರಿ ಸುಬುದ್ಧಿಯನ್ನು ಬರ ಹೇಳಿ. ಏನಿದು ಮಹಾರಾಜ? ಏನಾಯ್ತು ಮಂತ್ರಿಗಳೇ? ಸಭೆ ಮುಗಿಸಿ ಮನೆಗೆ ತಲುಪಲಿಲ್ಲ. ಅಷ್ಟರಲ್ಲಿ ಮತ್ತೆ ಮಂತ್ರಿಗಳೇ, ಇದೆಲ್ಲ ಏನೆಂದು ಆಶ್ಚರ್ಯವಾಗಬಹುದು. ಆದರೆ ನಾನೇ ನಿಮ್ಮನ್ನು ಕೇಳುವಂತಾಗಿದೆ. ಏನಯ್ಯ ಇದು? ಏನಯ್ಯ ಮಂತ್ರಿ, ಏನಯ್ಯ ಏನಯ್ಯ ಇದೆಲ್ಲ ಏನೆಂದು ಅರ್ಥವಾಗದಷ್ಟು ವೇಗವಾಗಿ ಘಟನೆಗಳು ಜರುಗುತ್ತಿವೆ. ಹೌದು, ಕುದುರೆ ಕಟ್ಟಿ ಯುದ್ಧ ಸಿದ್ಧತೆಯಾಗಲೆಂದು ನಿನಗೆ ಆಜ್ಞೆ ಕೊಟ್ಟು ಮರಳಿದ ನನಗೆ ರಾಜಮಾತೆಯವರು ಸಿಕ್ಕಿದರು. ಹೌದೇ? ಹೌದು, ಸಿಕ್ಕಿದವರೇ ಸಿಟ್ಟಿನಿಂದ ಅವಿವೇಕಿ ಕಟ್ಟಿದ ಕುದುರೆಯನ್ನು ಬಿಟ್ಟು ಕಪ್ಪವನ್ನು ಕೊಟ್ಟು ಭಕ್ತರನ್ನು ಗೌರವದಿಂದ ಕರೆದುತ್ತ ಎಂದು ಗದರಿಸಿದರು. ಯಾಕಂತೆ? ನಾನು ಯಾಕೆಂದು ಕೇಳಿದೆ. ಯಾಕೆಂದರೆ ಪಾರ್ಥರನ್ನ ಜನ್ಮದಾತನಂತೆ. ನೀನೇ ಭಾಗ್ಯವಂತ. ಮಂತ್ರಿಗಳೇ, ಯಾಕೆ ನಿಮಗೆ ಆಶ್ಚರ್ಯವಾಗಲಿಲ್ಲವೇ? ಗೊತ್ತಿದ್ದ ವಿಷಯಕ್ಕೆ ಆಶ್ಚರ್ಯವೇಕೆ? ಹಾಗಿದ್ದರೆ ಮೊದಲೇ ಗೊತ್ತಿದ್ದ ಮೇಲೆ ನನಗೇಕೆ ತಿಳಿಸಲಿಲ್ಲ? ರಾಜ ರಹಸ್ಯ ಪಾಲನೆ ಮಹಾಮಂತ್ರಿಯ ಕರ್ತವ್ಯವಲ್ಲವೇ ಮಹಾರಾಜ? ಅದು ಹೌದು, ಆದರೆ ನಾನೀಗ ಧರ್ಮ ಸಂಕಟಕ್ಕೆ ಸಿಕ್ಕಿಬಿದ್ದೆನಲ್ಲ. ಒಮ್ಮೆ ಕಟ್ಟಿದ ಕುದುರೆಯನ್ನು ಬಿಟ್ಟರೆ ಜನರೇನು ಭಾವಿಸಿಯಾರು? ಮೇಲಾಗಿ ತಂದೆಯವರಿಗೆ ಇದು
ಒಪ್ಪಿಗೆಯಾದೀತೆ? ಮಹಾಪ್ರಭು, ಹಾ ಯಾವ ಸಮಸ್ಯೆಗೂ ಪರಿಹಾರ ಇಲ್ಲವೆಂಬುದಿಲ್ಲ. ಹಾಗಾಗಿ ನಾನೂ ಒಂದು ದಾರಿಯನ್ನು ಸೂಚಿಸುತ್ತೇನೆ. ಅದು ಹೇಗೆ? ಹೇಗೆಂದರೆ ರಾಜರಾಜಾಧೀಶ ಹರಿತರ ಮಗದು ದೇಶ ಗಟ್ಟಿದರೇನು ಪರಿಹರಿತೆ ನಾನು ಹಾಯಿ ಬೇಡಿದ ಮೇಲೆ ತಪ್ಪು ತಿಳಿಯುವುದು ಎನಗೆ ಕಾಯಬೇಕೆಂದರೆ ಭಯವಿತ್ತು ನರಗೆ ರಾಜರಾಜಾಧೀಶ. ಮಹಾರಾಜ, ಮಂತ್ರಿಗಳೇ, ನೀವು ತಿಳಿದು ಕುದುರೆಯನ್ನು ಕಟ್ಟಿದ್ದರೆ ಈ ಬಗ್ಗೆ ಚಿಂತಿಸಬೇಕಿತ್ತು. ಆದರೆ ನಿಮಗೆ ತಾಯಿ ಹೇಳಿದ ಮೇಲಲ್ಲವೇ ತಿಳಿದದ್ದು? ಹೌದು. ಆದುದರಿಂದ ನೀವು ತಿಳಿಯದೆ ಮಾಡಿದ ತಪ್ಪು ಎಂದು ಅರ್ಜುನನಲ್ಲಿ ಹೋಗಿ ಭಿನ್ನಯಿಸಿ ಪುರವನ್ನು ಶೃಂಗರಿಸಿ ವೈಭವದಿಂದ ಅರ್ಜುನನನ್ನು ಕರೆದು ತಂದು ಕುದುರೆಯನ್ನು ರಾಜ್ಯವನ್ನು ಆತನಿಗೊಪ್ಪಿಸಿ ನೀವೇ ಕಂಡಿರದ ನಿಮ್ಮ ತಂದೆಯನ್ನು ಮಣಿಪುರದ ಜನರು ನೋಡಿ ನಲಿಯಲಿ. ಆಗದೆ ಹಾಗೆಯೇ ಆಗಲಿ. ಈಗೀಗಲೇ ನಗರ ಶೃಂಗಾರಕ್ಕೆ ಪ್ರಾರಂಭವಾಗಲಿ. ಕಪ್ಪ ಕಾಣಿಕೆ ಬೆನಕನ ಕಾಜುಗಳು ಕೂಡಿರಲಿ. ಕೊಂಬು ಕಾಳೆ ವೀಣೆ ಮೃದಂಗ ಮೊದಲಾದ ಮಂಗಳ ವಾದ್ಯಗಳು ಕೂಡಿರಲಿ. ನಾಳೆ ಸುಪ್ರಭಾತ ಸಮಯಕ್ಕೆ ಸರಿಯಾಗಿ ಮಂಗಳಾಂಗಿಯರು, ಹೊಗಳು ಭಟರು, ಪಾಲಕರು, ಭಟ್ಟಂಗಿಗಳು, ವೇದಾಜ್ಞೆ ವಿಪ್ರರು ವೇದಘೋಷದೊಂದಿಗೆ ಸಿದ್ಧರಾಗಿರಲಿ. ಮಹಾರಾಜ, ಮಂಗಳಾಂಗಿಯರು ಸ್ವಲ್ಪ ನಿಲ್ಲಲಿ. ವೇದಘೋಷ ನಿಲ್ಲಲಿ. ಅದು ಯಾಕೆ? ಯಾಕೆಂದರೆ ಈಗ ಕಪ್ಪ ಕಾಣಿಕೆ ಕೊಡಬೇಕಾದರೆ ನಮಗೆ ಪಾರ್ಥರ ಪರಿಚಯವಿಲ್ಲವಲ್ಲ. ಅದು ಹೌದು. ನಿಮಗಿದೆಯೇ? ನಾನು ನೋಡಿ ವರ್ಷವೆಷ್ಟಾಯಿತು. ಈಗ ನಿಮಗೆ ಪ್ರಾಯವೆಷ್ಟು? ಯಾಕೆ ಕೇಳಿದಿ? ಅಷ್ಟು ವರ್ಷವಾಯಿತು ನಾನು ಅವರನ್ನು ಕೊನೆ ಬಾರಿ ನೋಡಿ. ಹಾಗಿದ್ದರೆ ಈಗ ಏನು ಹಾದಿ? ನಾನೇ ವಿಚಾರಿಸಿ ನೋಡುತ್ತೇನೆ. ಆಗಲಿ, ನೀವು ಕುಳಿತುಕೊಳ್ಳಿ. ಮಹಾಶಯರೇ, ತಮ್ಮ ಹೆಸರೇನು? ಹಂಸಧ್ವಜ ಭೂಪಾಲ. ಅನ್ಸಾನಿ ದೂಜ ಭೋಪಾಲ್. ತಮ್ಮ ಊರು? ಚಂಪಕಾವತಿ ಪಟ್ಟಣ. ಚಂಪಕ್ಕನ ಪಟ್ಟಣ. ಅಯ್ಯೋ, ಏನೇನೋ ಅಸಂಬದ್ಧ ಬರೆಯಬೇಡಿ, ಸರಿಯಾಗಿ ಬರೆಯಿರಿ. ಆದ್ರೂ ನಾನು ಬರೆದದ್ದನ್ನು ಯಾರಿಗೂ ಓದ್ಲಿಕ್ಕಾಗುದಿಲ್ಲ. ಅದ್ಯಾಕೆ? ಓದ್ಲಿಕ್ಕದು ಅದು ನಿಗೂಢ ಲಿಪಿ. ಬ್ರಹ್ಮನ ಬರಹದ ಹಾಗೆ. ಇಲ್ಲಿ ಈಗ ನೀವು ಚಂಪಕ್ಕನ ಪಟ್ಟಣದ ಅನ್ಸಾಯಿ ದೂಜ ಗೋಪಾಲ್ ಸರಿಯಾ? ನಿಮ್ಮ ಕಿವಿಗೆ ಮದ್ದು ಮಾಡಿಕೊಳ್ಳಿ. ನನ್ನ ಹೆಸರು ಹಂಸಧ್ವಜ ಭೂಪಾಲ. ತಿಳಿಯಿತು ತಿಳಿಯಿತು. ಹಂಚ ಹಂಚ. ಆಯ್ತು, ಇನ್ನೊಮ್ಮೆ ಸಿಗುವ. ಮಹಾಪ್ರಭುಗಳೇ, ಏನು? ತಮ್ಮ ಊರು? ಮಹೇಶ್ವರಿ. ಮಮ್ಮದು ಮಾ ಇಸ್ಮಾರಿ. ಹಾಗೊಂದು ಊರುಂಟಾ? ನಾನು ಕೇಳಲೇ ಇಲ್ಲ. ಹಾಗಲ್ಲಯ್ಯ, ಮಹೇಶ್ವತಿಪುರ.
ನನ್ನ ಹೆಸರು ಪ್ರದ್ಯುಮ್ನ. ಆಯ್ತು, ಸರಿಯಾಗಿ ಹೊಡೆದು ಬರೀತೇನೆ. ಮಂತ್ರಿಗಳೇ, ಬರೆಯುವಾಗ ಹೊಡೆಯಬೇಕಾ? ಮತ್ತೆ ಹೊಡೆದು ಬರೆಯದಿದ್ದರೆ ಯಾರ್ಯಾರ ತಲೆ ಹೋದೀತು? ಅದಿರ್ಲಿ, ನಿಮ್ಗೆ ತಂದೆ ಇದ್ದಾರ? ಇದ್ರೆ ಯಾರು ಇದ್ದಾರೆ, ನಿಮಗೆ ಯಾಕೆ? ಅಲ್ಲ, ಹಾಗಲ್ಲ. ಒಂದೇ ಹೆಸರಿನ ಅನೇಕರಿದ್ದರೆ ತಂದೆ ಯಾರು ಅಂತ ಗುರುತು ಹಿಡಿಲಿಕ್ಕೆ ಸುಲಭ ಆಗ್ತದೆ, ಅದಕ್ಕೆ ಕೇಳಿದ್ದು. ನನ್ನ ತಂದೆಯ ಹೆಸರು ಶ್ರೀಕೃಷ್ಣ. ಶ್ರೀಕೃಷ್ಣ. ಮದುವೆ ಆಗಿದ? ಮದುವೆ ಆಗದೆ ನಾನು ಹೇಗೆ ಹುಟ್ಟಿದ್ದು ಮಂತ್ರಿಗಳೇ? ಈಗಿನ ಕಾಲದ ಯುವಕರಲ್ಲಿ ಮುದುಕರಿಗೆ ಮಾತಾಡ್ಲಿಕ್ಕೆ ಆಗೋದೇ ಇಲ್ಲ. ಹೌದು, ನಾನು ನಿಮಗೆ ಮದುವೆ ಆಗಿದೆ ಅಂತ ಕೇಳಿದ್ದು, ನಿಮ್ಮ ತಂದೆಗಲ್ಲ. ಹೌದು, ನನಗೆ ಮದುವೆ ಆಗಿದೆ. ನನ್ನ ಹೆಂಡತಿಯ ಹೆಸರು ರುಕ್ಮಾವತಿ. ನನ್ನ ಮಗನ ಹೆಸರು ಅನಿರುದ್ಧ. ಅವನ ಹೆಂಡತಿಯ ಹೆಸರು ಉಷಾ. ಅವರ ಮಕ್ಕಳ ಹೆಸರು. ಎಂತ 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 ಇದು? ನನಗೆ ನಿಮ್ಮ ವಂಶವೃಕ್ಷ ಬರದಿರ್ಲಿಕ್ಕೆ ಪುರ್ಸೋದಿಲ್ಲ. ಆಯ್ತು, ನಮಸ್ಕಾರ. ನಮಸ್ತೆ. ಸ್ವಾಮಿ ಪರಾಕ್ರಮ ಕಂಠೀರವರೇ, ತಮ್ಮ ನಾಮಧೇಯ? ಕರ್ಣಜಾತ ವೃಷಕೇತ. ತಮಗೆ ಪುತ್ರ ಸಂತಾನವಾಗಿದೆ? ಮದುವೆ ಆಗಿದೆ ಅಂತ ಯಾಕೆ ಕೇಳಲಿಲ್ಲ? ಒಬ್ಬನಲ್ಲಿ ಮದುವೆ ಆಗಿದೆ ಅಂತ ಕೇಳಿ ಸಿಕ್ಕಿದ ಉತ್ತರ ಹೊಟ್ಟೆ ತುಂಬಿದೆ, ಅದಕ್ಕೆ. ಆಗಿದೆ. ಒಂದಲ್ಲ 14 ಮಕ್ಕಳು. ಎಷ್ಟು ಎಷ್ಟು? 14. ಆಯ್ತಾಯ್ತು, ಹಾಗೆ ಮುಂದುವರಿಸಿ, ದೇವರು ನಡೆಸಲಿ. ಸ್ವಾಮಿ, ತಮ್ಮ ಊರು? ದ್ವಾರಕಿ. ತಮ್ಮ ಹೆಸರು? ಸಾತ್ಯಕಿ. ಯಾವಕಿ? ಸಾತ್ಯಕಿ. ಸಾತ್ಯಕನ ಮಗನಾಗಿ ಸಾತ್ಯಕಿ. ನನ್ನ ಹೆಸರು ಯುಯುಧಾನ. ಯಾವಧಾನ? ಯುಯುಧಾನ. ಆಯ್ತಾಯ್ತು, ಸಮಾಧಾನ ಸಮಾಧಾನ ಸಮಾಧಾನ. ಆಯ್ತು, ಇನ್ನು ನಮಗೆ ನಿಮ್ಮ ಯಾವ ಕೀಯೂ ಬೇಡ. ನಿಮ್ಮ ಕೀಯನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳಿ. ಮಹಾಪ್ರಭುಗಳೇ, ಮಂತ್ರಿಗಳೇ, ಹೋದ ಕೆಲಸ ಆಯ್ತು. ಅಂದರೆ ನಮಗೆ ಬೇಕಾದ ವ್ಯಕ್ತಿ ಸಿಕ್ಕಿ ಆಯ್ತು. ಪ್ರಾರ್ಥನಾರೆಂದು ತಿಳಿಯಿತೆ? ಹೌದು, ಎಲ್ಲಾ ಪ್ರಮುಖರನ್ನು ವಿಚಾರಿಸಿ ಆಯ್ತು. ವಿಚಾರಿಸದೆ ಉಳಿದದ್ದು ಅಲ್ಲಿ ಟಿವಿಯಿಂದ ಕುಳಿತವನನ್ನು ಮಾತ್ರ. ಅದು ಅರ್ಜುನ ಮಹಾಶಯನೇ, ಅದರಲ್ಲಿ ಸಂಶಯವೇ ಇಲ್ಲ. ಮಂತ್ರಿಗಳೇ, ಆದರೂ ಇನ್ನೊಮ್ಮೆ ಸೇನಾ ಪ್ರಮುಖರಲ್ಲಿ ವಿಚಾರಿಸಿ ನೋಡಬೇಕಿತ್ತು. ಮಹಾರಾಜ, ಅಷ್ಟು ಗಾಂಭೀರ್ಯದಿಂದ ಕುಳಿತವನನ್ನು ನೋಡಿದರೆ ಗೊತ್ತಾಗುವುದಿಲ್ಲವೇ ಅದು ಅರ್ಜುನನೇ ಎಂದು? ಮತ್ತೆ ನಾನು ಹೇಳಿದ ಮೇಲೆ ಮುಗೀತು, ಅವನೇ ಅರ್ಜುನ. ಆಗಲಿ, ಯಾರಲ್ಲಿ ಕಪ್ಪ ಕಾಣಿಕೆಗಳನ್ನು ಪಾರ್ಥ ಮಹಾಶಯರ ಪಾದ ಮೂಲಕ್ಕೆ ಸಮರ್ಪಿಸಿರಿ. ಪ್ರಭು, ಈ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸುವ ಕೃಪೆ ಮಾಡಬೇಕು. ಹಂಸಧ್ವಜಾತಿ ಮುಖ್ಯರೇ, ಅರ್ಜುನ, ಏನು ಆಶ್ಚರ್ಯವಿದು? ಹಂಸಧ್ವಜಾತಿ ಮುಖ್ಯರೇ, ಅರ್ಜುನ, ಏನು ಆಶ್ಚರ್ಯವಿದು? ನಮ್ಮ ಕುದುರೆಯನ್ನು ಕಟ್ಟಿ ಯುದ್ಧಕ್ಕೆ ಆಹ್ವಾನವಿತ್ತ
ಈತನೇ ಅಲ್ಲವೇ? ಹೌದು. ಈಗ ನೋಡಿದರೆ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸಿ ಕಾಲಿಗೆರಗುತ್ತಿದ್ದಾನಲ್ಲ. ಹಾಗಾದರೆ ಇವನು ತೋರಿಕೆಗೆ ಮಾತ್ರ ಗಂಡಸಿನಂತಿರುವ ಷಂಡನೇ? ಮಂತ್ರಿಗಳೇ, ಮಹಾರಾಜ, ತಪ್ಪು ನಮ್ಮದೇ. ಅವರ್ಯಾರೆಂದು ನಾವು ತಿಳಿದೆ ವಿನಃ ನಾವ್ಯಾರೆಂದು ಹೇಳಲಿಲ್ಲವಲ್ಲ. ನಾನೇ ಹೋಗಿ ಹೇಳಲೆ? ಬೇಡ ಬೇಡ ಬೇಡ, ನಾನೇ ಹೇಳುತ್ತೇನೆ. ಓ ತಾತ, ಪಾದವಿನ್ನಪ ಕೇಳನ್ನ ಮೊದಲಾಲಿಸು. ಪಾದ 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 ಪಾದಗ ಭೂತದೇಶನ ಮಾಡಿದ ಪಾಪಕವು ಕರಿಸಯ್ಯ. ಭೂತದೇಶನ ಮಾಡಿದ ಪಾಪಕವು ಕರಿಸಯ್ಯ. ಎಂದು ತಪ್ಪಿದೆ ತೀರ್ಥಯಾತ್ರೆಗೆ ನೀ ಬಂದ ಗುಪ್ತ ಬೇಡಲು ಜನನೇ. ಎಂದು ಕರೆದಿದೆ ತೀರ್ಥಯಾತ್ರೆಗೆ ನೀ ಬಂದ ಗುಪ್ತ ಬೇಡಲು ಜನರಿಗೆ. ತಂದೆ, ನಿಮ್ಮ ಮಗನಾದಂತಹ ನಾನು ಮಾಡಿದ ಅಪರಾಧವನ್ನು ಮನ್ನಿಸಬೇಕು. ಕ್ಷತ್ರಿಯ ಪಂಥಾನುಸಾರವಾಗಿ ನಿನ್ನೆ ನಾನು ಕುದುರೆಯನ್ನು ಕಟ್ಟಿದ್ದು ಹೌದು. ಆಗ ನೀವೇ ನನ್ನ ತಂದೆ ಎಂದು ತಿಳಿದಿರಲಿಲ್ಲ. ತಾಯಿಯಾದ ಚಿತ್ರಾಂಗದಾದೇವಿ ಹೇಳಿದ ಮೇಲೆ ತಿಳಿಯಿತು. ಅಂದು ತೀರ್ಥಯಾತ್ರೆಗೆಂದು ಬಂದ ನೀವು ನನ್ನಬ್ಬಿಯನ್ನು ವಹಿಸಿ ನನ್ನನ್ನು ಪಡೆದದ್ದಂತೆ ನಾನೇ ನಿಮ್ಮ ಸುಪುತ್ರ ವಕ್ರವಾಹನ, ಈ ಮಣಿಪುರದ ರಸ. ನನ್ನನ್ನು, ನನ್ನ ಮಣಿಪುರವನ್ನು, ನನ್ನ ಸರ್ವಸ್ವವನ್ನು ನಿಮ್ಮ ಪದಗಳಲ್ಲಿ ಸಮರ್ಪಿಸಿದ್ದೇನೆ. ಸ್ವೀಕರಿಸುವ ಕೃಪೆ ಮಾಡಬೇಕು. ಏನು ಮಾಡಿದೆ ನೀನು? ಇಂದ್ರಜಾತ ಹೇಳುವಾತ ಹಿಂದೂ ಕುಲಾದಿ ಪಾಠಾಥ ಕಂದನೊಳಿಪು ಗೋಪರೀಡೆಗೆ. ಪಾರ್ಥ ಮಹಾಶಯ, ಏನು? ಇಂದ್ರಜಾತನು ಚಂದ್ರವಂಶ ಸಂಭೂತನೂ ಆದ ನೀನು ಪರಮ ಪ್ರಾಜ್ಞನಲ್ಲವೇ? ಹೌದು. ಹಾಗಿರುವಾಗ ತನ್ನ ತಪ್ಪನ್ನು ಒಪ್ಪಿಕೊಂಡು ಬಂದಂತಹ ಈ ವೀರ ಬಾಲಕನನ್ನು ಕೋಪಿಸಿ ಈ ರೀತಿ ತಿರಸ್ಕರಿಸುವುದು ತರವಲ್ಲ. ಈತ ನನ್ನ ಮಗನೇ ಎಂಬುದಕ್ಕೆ ಏನು ಆಧಾರ ಕೊಡಬಲ್ಲಿರಿ? ಅರ್ಜುನ, ಹಂಸಧ್ವಜ, ಅಂಗಡಿ ಹುಣ್ಣಿಗೆ ಕನ್ನಡಿ ಬೇಕೆ? ಒಗ್ಗಲಾವಣ್ಯ ನಾಗಿರ
ನಡೆ ನುಡಿ ಹಾ. ಎಲ್ಲವೂ ನಿನ್ನನ್ನೇ ಹೋಲುತ್ತಿದೆ. ಓಹೋ, ಹೀಗಿರುವಾಗ ಹಾ. ಆತನನ್ನು ತಿರಸ್ಕರಿಸಬೇಡ. ಹಂಸಧ್ವಜ, ಅರ್ಜುನ, ಮೇಲ್ನೋಟಕ್ಕೆ ಕಾಣುವ ಸಾಮ್ಯತೆಯೊಂದೇ ಸಾಕಾಗುತ್ತದೆ. ಇಲ್ಲ ಇಲ್ಲ, ಈತನ ವ್ಯವಹಾರವು ಅದಕ್ಕೆ ಪೂರಕವಾಗಿಯೇ ಇದೆ. ಅದು ಹೇಗೆ? ತಪ್ಪಿಗೆ ಅಂಜುವನಲ್ಲ, ಮಸದೊಳು ಕುಂದಿಲ್ಲ, ಅಪ್ಪಾನಂದ ಭಕ್ತಿಗಾಗಿ ಬಂದ ದೇಶಾಗಿ ತಪ್ಪಿಗೆ ಅಂಜುವನಲ್ಲ. ಅರ್ಜುನ, ಹಾ. ಕುದುರೆಯನ್ನು ಕಟ್ಟಿ ನಿನ್ನನ್ನು ಹೋರಾಟಕ್ಕೆ ಕರೆದ ಈತ ನಿನ್ನಂತೆ ಧೀರನೇ ಸರಿ. ಓಹೋ, ನೀನು ಅಪ್ಪನೆಂಬುದು ಆತನಿಗೆ ತಡವಾಗಿ ತಿಳಿದ ಕಾರಣ ಹಾ. ತಪ್ಪು ಮಾಡಿದನೆಂಬ ಅಳುಕಿದೆ. ಹೌದೇ? ಭಕ್ತಿಯಿಂದ ಮುಂದೆ ಬಂದಿದ್ದಾನೆ. ಹಾ. ಈತನ ತಾಮಸಿ ವ್ಯವಹಾರವನ್ನು ಮುಂದೆನ್ನಬೇಡ. ಹಾ ಹಾ. ತಿದ್ದಿಕೊಂಡು ಸಾತ್ವಿಕತೆಯನ್ನು ತೋರಿದ ಈತನನ್ನು ಒಳ್ಳೆದೆನ್ನಬೇಡ. ಅಯ್ಯ ಧೀಮಂತರೇ, ಅರ್ಜುನ, ಹಂಸಗೆ ತನದೀಗ ಎಲ್ಲರೂ ಕೇಳಿರೆ ಹಂಸಕ್ಕೆ ತನದಿಗಳೆಲ್ಲ ಕೇಳಿರೆ ವಂಶ ಪರಾಧಿ ದುರ್ಭಾಯ ಹೇಳಿರಿ ಎಲ್ಲ ಧ್ವಜದಲ್ಲಿ ಪಡೆದ ಯಜ್ಞದವನೇ ವಿಮಾನದಲ್ಲಿ ಮರಳಿ ಹೊನ್ನಾಗಾಲಿಗೆ ಬತ್ತು ಮೊದಲಿ ಭಾಗದ ಮೇಲೆ ತಮ್ಮಳು ಬೀದಿಯ ಕೊಂಡು ತಲೆಯ ಕಚ್ಚಿ ಬನ್ನಿ, ತಲೆಯ ಕಚ್ಚಿ ಬರೆ ಅಯ್ಯ ಧೀಮಂತರೇ, ಅರ್ಜುನ, ಈತ ಹೇಗೆ ಕಾಡುತ್ತಿದ್ದಾನೆಂಬುದು ಮುಖ್ಯವಲ್ಲ. ಕ್ಷತ್ರಿಯನೆಂದು ಹೇಳಿಕೊಳ್ಳುವ ಈತಗೆ ಇದುವುದು ಕ್ಷತ್ರಿಯೋಚಿತ ಕೃತ್ಯವೂ ಅಲ್ಲ. ಹೌದೇ? ವಂಶಪರಾಧಿಯಾಗಿರುವಂತಹ ಈತನ ಯಾವುದೇ ಕೊಡುಗೆಗಳು ನಮಗೆ ಗ್ರಾಹ್ಯವಲ್ಲ. ಈತನನ್ನ ಮಗನೇ ಆಗಿರುತ್ತಿದ್ದರೆ ಕಟ್ಟಿದ ಕುದುರೆಯನ್ನು ಮರಳಿದ ಕಾಣಿಕೆಗಳನ್ನಿತ್ತು ನನ್ನ ಪಾದದ ಮೇಲೆ ಹೊರಳುತ್ತಿದ್ದಾನೆ. ಯುದ್ಧ ಬೀರುವಾದ ಈತ ಕ್ಷತ್ರಿಯನೇ ಅಲ್ಲ. ಅರ್ಜುನ, ಹಾಗೆಂದ ಮೇಲೆ ನಿನಗೆ ಮಕ್ಕಳಿಲ್ಲವೇ? ಇದ್ದನೊಬ್ಬ ಸುಪುತ್ರ, ಯಾರು ಗೊತ್ತೇ? ಯಾರದು? ಕೊಂದರಮಗೆ ಇಲ್ಲ ಕಾಂತೆ ಸುಭದ್ರೆಯಳು ನಂದನಾಭಿಮನ್ಯು ಓರ್ವದ ಹುಟ್ಟಿ ಮುಂದುವರೆದ ಮುರಿದುರಾಯರನೆಲ್ಲ ಸಂದನು ಸುರಪುರಗೆ ಹಿಂದು ಕುಲಾವಿದರು ಸಂದನು ನನ್ನ ರತಿ ಸುಭದ್ರಾದೇವಿಯ ಗರ್ಭಾಂಬುದಿಯನ್ನು ಪಾವನಗೊಳಿಸಿ ಹುಟ್ಟಿದ ಅಭಿಮನ್ಯು ಆತನೇ ನನ್ನ ಆತ್ಮಪುತ್ರ. ಹೌದೇ? ಕುರುಕ್ಷೇತ್ರದ ರಣರಂಗದಲ್ಲಿ ಬೇರೆ ನೃಪರನ್ನು ತರೆಯುತ್ತಾ ಕರೆಯುತ್ತಾ ತನ್ನ ದೇಹದಲ್ಲಿ ಕೊನೆಯ ಹನಿ ರಕ್ತವಿರುವ ತನಕೂ ಸೆಳೆಸಿ ಮಣ್ಣಲ್ಲಿ ಮಣ್ಣಾಗಿ ಹೋದ ಆ ಕಂದನನ್ನು ನೆನೆಯುವಾಗ ಇಂದಿಗೂ ಪುಳಕಿತಾನಂದ ಗಾತ್ರನಾಗುತ್ತೇನೆ. ಹಾಗಾದರೆ ಮತ್ತೆ ಇವನೇಕೆ ಹೀಗೆ ಆಡಿದ? ಅದಕ್ಕೂ ಕಾರಣವನ್ನು ಕೊಡಬಲ್ಲೆ. ಏನದು? ಈತನ ತಾಯಿ ಚಿತ್ರಗತೆಯು ತನ್ನ ಮಿತ್ರರೊಡನೆ ಕೂಡಿ ವಿಚಿತ್ರ ಭವನಾಡಿ ಪಡೆದಿದನ
ಅಯ್ಯ ಧೀಮಂತರೇ, ಈತ ಕ್ಷತ್ರಿಯನಂತೂ ಅಲ್ಲವೇ ಅಲ್ಲ. ಹೌದೇ, ಗಂಧರ್ವ ಕಲೆ, ಗಂಧರ್ವ ವೇದವೆಂದು ಖ್ಯಾತಿವೆತ್ತ ನೃತ್ಯ ಗಾಯನಗಳನ್ನು ಕಲಿತು ಅದನ್ನೇ ಹೊಟ್ಟೆಪಾಡಿಗಾಗಿ ಅವಲಂಬಿಸಿರುವ ಕೆಲವರಿರುತ್ತಾರೆ. ಹೌದೇ, ಅಂತಹ ಕುಲಗೆಟ್ಟ ಕಲಾವಿದರ ತಂಡ ಇಲ್ಲಿಗೆ ಬಂದಿರಬೇಕು. ನನ್ನ ಜೀವನದ ಅಸಂಖ್ಯಾತ ವೃತ್ತಾಂತಗಳಲ್ಲಿ ಒಂದನ್ನು ರೂಪಕವಾಗಿ ಅಭಿನಯಿಸಿರಬೇಕು. ಓಹೋ, ಮೊದಲೇ ಆಕರ್ಷಿತಳಾಗಿದ್ದ ಚಿತ್ರಾಂಗದೆ ಅವರಲ್ಲಿ ಒಬ್ಬನನ್ನ ಕೂಡಿಕೊಂಡು ಈತನನ್ನ ಪಡೆದಿರಬೇಕು. ಹೌದೇ, ಈತ ನನ್ನ ಮಗನಲ್ಲ, ವಂಶಜ. ನನಗೆ ಒಂದು ಅಕ್ಕಿಗಳು ಕೆಂದರಿದವು ನಿಮಿಷದಲ್ಲಿ. ಏನಂದೆ ಏನಂದೆ ನೀನು? ನನ್ನ ತಾಯಿ ಚಿತ್ರಾಂಗದ ದೇವಿ ಚೈತ್ರಾಹೀನಳೆ. ಆ ನಿನ್ನ ನಾಲಿಗೆಯಲ್ಲಿ ಮುಳ್ಳಿನ ಮರದೆಳೆಯಲಿಕ್ಕೆ ನಾನು ನಿನ್ನ ಮಗನಲ್ಲವೆಂದು ಇಷ್ಟು ಜನರೆದುರು ಕೊಬ್ಬಿ ನುಡಿದೆಯಲ್ಲ. ಆ ನಿನ್ನ ನಾಲಿಗೆಯಲ್ಲಿ ಒಬ್ಬರು ವಾಹನ ನನ್ನ ಮಗ ಹೌದು ಎಂದಾಡಿಸದಿದ್ದೆ ನಾನು ಕ್ಷತ್ರಿಯ ಕುಲೋದ್ಭವ ಭದ್ರವಾಹನೇ ಅಲ್ಲ. ನನ್ನ ಹುಟ್ಟು ಹೇಗೆಂದರೆ ಏನಂದೆ? ನಾನು ವೈಶ್ಯಕುಲ ಸಂಜಾತನೆ. ಆ ನಿನ್ನ ಕೊಳಕು ನಾಲಿಗೆಯಲ್ಲಾಡಿದ ಮಾತಿಗೆ ಪ್ರತಿಯಾಗಿ ನನ್ನ ನಾಲಿಗೆಯಲ್ಲಾಡುವ ವೀರ ಪ್ರತಿಜ್ಞೆಯನ್ನು ಚೆನ್ನಾಗಿ ನೆನಪಿಟ್ಟುಕೋ. ನಿನ್ನನ್ನು ಯುದ್ಧದಲ್ಲಿ ರುಂಡವನ್ನು ಚೆಂಡಾಡಿದ್ದರೆ ನಾನು ಸಹಸ್ರ ನಾಳಿಗೆಗಳುಳ್ಳ ಪನ್ನಗೇಂದ್ರ ಶೇಷನ ಮೊಮ್ಮಗನೇ ಅಲ್ಲ. ಯಾರು? ಆ ಕೃಷ್ಣ ನಿನ್ನ ಮಿತ್ರನೇ.
ಶೇಖರ ಮಾಯಿಯರ ಮಕ್ಕಳ ಮನೆಯಲ್ಲಿ ಹೊರಗೆ ಶ್ರೀಹರಿ ಕಂಗುಳನ್ನದ ಬುತ್ತಿ ಕಂಕುಳಲ್ಲಿ ಬಿದಿರೋಟ ಪಿಳ್ಳಂಗಾವಿ ಇನ್ನೊಂದು ಕೈಯಲ್ಲಿ ತುರುಮಂತ್ರಣಕ್ಕೊಂದು ಬಾರುಗೋಲು ಇನ್ನೊಂದು ಕೈಯಲ್ಲಿ ಹಿಡಿದುಕೊಂಡು ಗುಡ್ಡದಿಂದ ಗುಡ್ಡಕ್ಕೆ ಅಲಿದಾಡುವ ಕಾಯ ಕೃಷ್ಣಗಾರ ಆ ಕೃಷ್ಣ ನಿನ್ನ ಮಿತ್ರನೇ. ಕೈಸಿಕೋ ನಿನ್ನ ಕೃಷ್ಣನನ್ನು. ನನ್ನ ಪ್ರತಿಜ್ಞೆಯನ್ನು ನಾನು ಪೂರೈಸುವಾಗ ಆ ನಿನ್ನ ಕೃಷ್ಣ ಹೇಗೆ ರಕ್ಷಿಸುತ್ತಾನೋ ನಾನು ನೋಡುತ್ತೇನೆ. ಮಂತ್ರಿಗಳೇ, ಮಹಾರಾಜ ನಮ್ಮೊಂದಿಗೆ ಬಂದವರೆಲ್ಲ ಪುರಸ್ಕರಿಸಲಿ. ಯೋಧರು ಸನ್ನದ್ಧರಾಗಲಿ. ನಿರ್ಣಾಯಕ ಯುದ್ಧ ನಡೆಯಬೇಕಿರಲಿ. ಹಾಗೆ ಆಗಲಿ. ನಿನ್ನ ಯುದ್ಧ ಕೌಶಲ್ಯವನ್ನು ಮೆಚ್ಚಿದ್ದೇನೆ. ಆದರೆ ಸಾಮಾನ್ಯ ಯೋಧರನ್ನು ಗೆದ್ದ ಮಾತ್ರಕ್ಕೆ ನೀನು ಗರ್ವಿಸಬೇಡ. ನನ್ನೊಂದಿಗೆ ಹೋರಾಡಿ ನಿನ್ನ ಶಿರವನ್ನು ಉಳಿಸಿಕೊಳ್ಳುವ ವಿಶ್ವಾಸವಿದ್ದರೆ ಬಾ ಮುಂದೆ. ಹೌದೇನೋ? ತರಳರ ಶಿರಗಳನ್ನು ನರನ ಶಿರಗಳಿಗೆ ಮಾರಿಯಾದರು ನಿನ್ನ ಶಿರ ಉಳಿಸಿಕೊಂಡೆ ಅಲ್ಲ. ಹೌದು. ತಿರುರೆ ಪರಳ ಪರಾಕ್ರಮವನ್ನು ಪರೀಕ್ಷಿಸಿ ಮೆಚ್ಚುಗೆ ಸೂಸಲು ತೂಗುವ ಆ ನಿನ್ನ ಶಿರವನ್ನು ಕರೆಯುತ್ತೇನೆ.
ನಿಲ್ಲಲ್ಲಿ ಎದಿರಾದ ಅದಗರನ್ನೆಲ್ಲ ಸದಬಡಿಯುತ್ತ ಎಲ್ಲಿಗೆ ಮುಂದುವರಿವೆ? ನಿನ್ನ ಪಾಂಡಿತ್ಯದ ಬಗ್ಗೆ ನನ್ನ ಮುಂದೆ ಮಾಡಿದರೆ ನಿನ್ನ ತಲೆ ಕಡಿದು ಇಲ್ಲಿಯೇ ಬಿಸಾಡಿಯೇನು? ಎಚ್ಚರ. ಸಾತ್ಯಕಿ, ಪಾರ್ಥನ ಪ್ರಿಯ ಶಿಷ್ಯನಾದಂತಹ ನೀನು ಇಂತಹ ಅರ್ಥಶೂನ್ಯ ಮಾತುಗಳನ್ನು ಅವನಿಂದಲೇ ಕಲಿತೆಯ? ಹೌದು. ಯುದ್ಧದ ಗುರಿಯೇ ವೈರಿಯ ತಲೆ ಕಡಿಯುವುದೆಂದ ಮೇಲೆ ಅದನ್ನು ಪ್ರತ್ಯೇಕವಾಗಿ ಆಡಲೇಕೆ? ಹೌದೇನು? ಕಡಿದ ತಲೆಯನ್ನು ಇಲ್ಲೇ ಬಿಸಾಡುವೆಂದೇ ಅಲ್ಲ, ಬೇಡ, ಕೊಂಡು ಹೋಗು. ತಲೆ ಇಲ್ಲದ ನಿನಗೆ ಏನಾದರೂ ಪ್ರಯೋಜನವಾದೀತು. ಪಾಪಿ, ಬಾ ಮುಂದೆ. ಏನು ಮಣಿಪುರಾಧೀಶನೆಂಬ ಗರ್ವವೇ ನಿನಗೆ? ಹೌದು. ಹೆಂದೊಬ್ಬ ಮಣಿಪುರಾಧೀಶನಿದ್ದ. ಯಾರದು? ಅವನೇ ಶಂಬರನೆಂಬ ಅಸುರ. ಅಂತಹ ತ್ರಿಭುವನ ದಲ್ಲಣನನ್ನು 16 ತುಂಬುವುದರೊಳಗೆ ಮಣ್ಣು ಮುಗಿಸಿದ್ದೇನೆ. ಅಂತಹ ಮಹಾಮಾಯಾವಿಯನ್ನು ಗೆದ್ದವನಿಗೆ ನೀನೆಷ್ಟರವ? ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಸೇನಾಧಿಪತಿಯಾದ ನನಗೆ ಶರಣಾದರೆ ಕರುಣೆಯಿಂದ ರಕ್ಷಿಸಿಯೇನು, ಎಲ್ಲವಾದರೆ ನಿನ್ನ ತಲೆ ಕಡಿದೇನು. ಗೊತ್ತಿದೆ ನಿನ್ನ ಚರಿತ್ರೆ. ಬಾ ಮುಂದೆ. ಮರದ ಹುಳು ಮರವನ್ನೇ ಕರೆಯುವಂತೆ ನಿನ್ನ ತಂದೆಯೆಂದು ನೀನೇ ಒಪ್ಪಿಕೊಂಡು
ಅದರಲ್ಲಿ ಪ್ರಧಾನ ಮೆಟ್ಟಿಲು ಕರ್ಣಜಾತ ವೃಷಭೇತ ತಿಳಿಯುತ್ತೆ. ಪಿತೃದ್ರೋಹಿ ನಾನು, ನೀನು. ಭಗಗರ್ಣನಾಗಲಿದು ಬಾಹ್ಯ ಹಾಗೆಂದ ಮೇಲೆ ನಾನು ಪಿತೃದ್ರೋಹಿಯಲ್ಲ. ಪಿತೃದ್ರೋಹಿಯಾದ ನಿನ್ನನ್ನು ಸುಲಭೆಳೆಯಲ್ಲಿ ಪಾರ್ಥನನ್ನ ಮುಂದೆ ಕಳುಹಿಸಿದ್ದಾನೆ. ಬಾ ಮುಂದೆ. ಕರ್ಣಜಾತ ಕಾಮ ರೂಪ ಮಹಾನವ ಪ್ರತಾಪ ವರ್ಣನಾಗರಲಿ ನಿನ್ನ ಹೋಗರುಂಧೆ ವರ್ಣನಾಗರಲಿ ನಿನ್ನ ಹೋಗರುಂಧೆ ಮಗನೇ ಕರ್ಣಜಾತ ಅಯ್ಯೋ ದುರ್ವಿಧಿಯೇ, ಹೇಗೋ ಆಯ್ತೆ. ಕರ್ಣಜಾತನಾದ ನೀನು ಸೂರ್ಯ ಸಮ ತೇಜಸ್ವಿಯು, ಮನ್ಮಥ ಸಮ ಸುರದ್ರೂಪಿಯು, ಸಮುದ್ರೋಪಮ ಪ್ರತಾಪಿಯೂ ಆದವನು. ಮೂರು ಲೋಕಗಳಲ್ಲಿ, ನಾಲ್ಕು ವರ್ಣಗಳಲ್ಲಿ ನಿನಗೆ ಸಮಾನರಾದವರು ಯಾರಿದ್ದಾರೆ ಮಗನೇ, ಯಾರಿದ್ದಾರೆ? ಕಂದ ನಿನ್ನಯ ಪ್ರಾಣದಿಂದ ಲಾಯಿತು ಯಜ್ಞವೆಂಬ ಜಡ
ನನಗೆ ಹೋಗಿ ಯವನ ಶರೀರ ತಂದು ಸಹಾಯಕ್ಕಿದ್ದೆ ಅನುಸಾರನನು ಕೊಂದೆ ತಂದು ಸಹಾಯಕ್ಕಿದ್ದೆ ಅನುಸಾರನನು ಕೊಂದೆ ಸಿಂಧೂರ ನಗರದ ಸಿರಿಯೇ ಎನ್ನಣುಗ ಕಂದ ಕಂದ ವೃಷಕೇತ, ಈ ಯಜ್ಞವೆಂಬುದು ಪ್ರಾರಂಭವಾಗಿ ಇಲ್ಲಿಯವರೆಗೆ ಬಂದುದು ನಿನ್ನಿಂದಲಾಗಿ ಎಂಬುದನ್ನು ಮರೆಯಲಾದೀತೆ ಕಂದ. ದುರ್ಗಮವಾದ ಭದ್ರಾವತಿ ಪಟ್ಟಣದಿಂದ ಇವನ ಅಶ್ವಾದಿಗಳನ್ನು ಸೋಲಿಸಿ ಕುದುರೆಯನ್ನು ತಂದವನು ನೀನು. ಅನುಸಾಲ್ವನು ಅಪಹರಿಸಿದಾಗ ಅಂಜದೆ ಹೋರಾಡಿ ಅವನ ಗರ್ವಭಂಗಗೈದವನು ನೀನು. ಸಕಲರ ಕಣ್ಮಣಿಯಾಗಿದ್ದ ನಿನ್ನನ್ನು ಕಳೆದುಕೊಂಡ ಮೇಲೆ ಯಜ್ಞ ಬೇಕೆ ಮಗನೇ, ಯುದ್ಧ ಬೇಕೆ? ಪಾಠ ಯಾಕೆ ಸಾಕಾಯಿತೆ? ಮಾತೆಯನ್ನ ಚಿತ್ರಾಂಗದೆ ಮಾಲಿನಿಯಳು ವಿಖ್ಯಾತೆ ದಾಸಗಾಗಿ ತನ್ನ ಕೊಟ್ಟಬಿದಾದರ ಒಂದು ಪ್ರಾಣದಾಸಗಾಗಿ ತನ್ನ ಕೊಟ್ಟಬಿದಾದರ ಒಂದು ಹಣಬೇರಿ ಕಾದುಲೆಯ ಕುದುರೆ ಬಿಟ್ಟು ಹೋದೆಯ ಹಣಬೇರಿ ಕಾದುವೆಯ ಕುದುರೆ ಬಿಟ್ಟು ಹೋದೆಯ ಪಾಠ ಈಗ ಚಿಂತಿಸಿ ಏನು ಫಲ? ಈಗ ಚಿಂತಿಸಿ ಏನು ಫಲ? ನನ್ನ ತಾಯಿ ಮಾನವತಿ ಚಿತ್ರಾಂಗದ ದೇವಿ ನಿನ್ನ ಕೈ ಹಿಡಿದ ಸೌಭಾಗ್ಯವತಿ. ಅಂತಹ ಸಾಧ್ವಿಯನ್ನು ಸಂಸ್ಕಾರವಂತರು ಹೇಳಲು ಹೇಸುವ ತುಚ್ಛ ಮಾತುಗಳಿಂದ ನಿಂದಿಸಿದೆಯಾ? ನಿಮ್ಮರಸಿ ದ್ರೌಪದಿ ದೇವಿಯನ್ನು ಕೌರವರ ಜೂಜಿನ ಕಟ್ಟೆಯಲ್ಲಿ ಕಣಕ್ಕಿಡುವುದು ಮಾತ್ರವಲ್ಲ, ದುಷ್ಟ ದುಶ್ಯಾಸನನು ಮಾನಿನಿಯ ಮುಂಜಲಗಳನ್ನೆಳೆದು ಸಾರ್ವಜನಿಕರ ಮುಂದೆ ಬೆತ್ತಲೆಗೊಳಿಸುತ್ತಿರುವಾಗ ನಿರ್ಭಾವನಾಗಿ ನಿಂತಿದ್ದ ಬಂಡರ ಕುಲ ತಿಲಕ ನೀವು ಈಗೇನು ಮಾಡುತ್ತಿ? ಹಿಂಬಾಲಕರನ್ನೆಲ್ಲ ರಣಜ್ಞಕ್ಕೆ ಪಣಕ್ಕೊಟ್ಟಾಯಿತು. ಇನ್ನು ನೀನು ರಣವೇದಿಕೆಯನ್ನೇರಿ ನನ್ನ ಪ್ರತಿಜ್ಞಾಪೂರ್ತಿಗೆ ಸಹಕರಿಸುವೆಯಾ ಅಥವಾ ತಲೆಗೆ ನುಸುಕಿ ಹಾಕಿಕೊಂಡು ಮರಳುವೆಯಾ?
ಇದೇನಾದರೆ ಮರ್ತ್ಯಲೋಕದ ಮಾನವರೇನು ಮಹಾರುದ್ರನನ್ನೇ ಲೆಕ್ಕಿಸದ ನನ್ನನ್ನೇ ಕೆಣಕಿದೆಯಾ? ಪರಿಣಾಮವನ್ನಾದರೂ ಬಿಡಿಸಲು ಸಿದ್ಧರಾಗು. ಸಾಕು ಮಾಡು. ದೇವ, ಅರ್ಜುನ ಏನಿದೆಲ್ಲ? ಯಾಕೆ ಹೀಗಾಯಿತು? ಪಾರ್ಥ ಹೇಳಲಾರೆಯ? ಪಾರ್ಥ, ದೇವ, ಈ ಪ್ರಕರಣದ ಹಿನ್ನೆಲೆಯಲ್ಲಿ ಒಂದು ಶಾಪ ವೃತ್ತಾಂತವಿದೆ. ಶಾಪವೇ? ಹೇಳುತ್ತೇನೆ ಕೇಳು. ಧುರದ ದುಃಖವ ಹೇಳಲರ್ಜುನ ಹಸ್ತದಿ ಮೈಯ ಗಾಯವ ತಡವರಿಸಿದ ಹಸ್ತದಿ ಮೈಯ ಗಾಯವ ತಡವರಿಸಿದ ಪಾರ್ಥ, ದೇವ, ಯುದ್ಧದಲ್ಲಿ ನೊಂದ ದಣಿದ ನಿನ್ನ ಮೈಯನ್ನು ನನ್ನ ಕೈಯಿಂದ ನೇವರಿಸಿದೆ. ಈಗ ಹೇಗೆನಿಸುತ್ತಿದೆ? ದೇವ, ನಿನ್ನ ಅಮೃತ ಹಸ್ತ ಸ್ಪರ್ಶವಾದ ಮೇಲೆ ನೋವೆಲ್ಲಿ ತಣಿವೆಲ್ಲಿ ಉಲ್ಲಸಿತನಾಗಿದ್ದೇನೆ. ಮನಸ್ಸು ಕೂಡ ತಿಳಿಯಾಗಿದೆ. ಹಾಗಾದರೆ ಈಗ ಕೇಳು. ಈ ರುದ್ರ ನಾಟಕದ ಸೂತ್ರಧಾರಿಣಿ ಒಬ್ಬಾಕೆ ಹೆಣ್ಣು. ಹೌದೇ? ಆಕೆಯ ಛಲ ದ್ವೇಷಗಳ ಪರಿಣಾಮವೇ ಇಲ್ಲಿ ನಾವು ಕಂಡದ್ದು. ಯಾರವಳು? ಓಹೋ, ಇವಳೇ? ಛೆ, ಇವಳ ಪರಿಚಯ ನಿನಗಿಲ್ಲವೇ? ಒಮ್ಮೆ ಸರಿಯಾಗಿ ನೋಡು. ಓ, ಇದು ನನ್ನ ರಸಿ ಚಿತ್ರಕಥೆ ಅಲ್ಲವೇ? ಹೌದು. ಮತ್ತೆ ಇವಳೇಕೆ ಪರಿಚಯವೇ ಇಲ್ಲದವರಂತೆ ಮುಖ ಊದಿಸಿಕೊಂಡು ನಿಂತಿದ್ದಾಳೆ? ಹೇಳಿದೆನಲ್ಲ, ಹೆಣ್ಣೊಬ್ಬಳ ದ್ವೇಷದ ಫಲಶ್ರುತಿಯಾಗಿ ಇಷ್ಟೆಲ್ಲ ಆಯ್ತು. ಹೌದೇ? ಈ ಆ ಪ್ರಕರಣಕ್ಕೆ ಛಲಗಾತಿ ಮಹಿಳೆ ಯಾರೆಂದು ಬಲ್ಲೆಯಾ? ಯಾರು? ಪಾರ್ಥ, ದೇವಾ, ನಿನ್ನ ಪಾಳಯದಲ್ಲಿ ನೀಲಧ್ವಜ
ಮುಂಜದಿರುವನಲ್ಲ, ಹೌದು. ಆತನ ಪತ್ನಿಯಾದ ಜ್ವಾಲೆ ಎಂಬ ಸ್ತ್ರೀಶಕ್ತಿಯೇ ಇದಕ್ಕೆ ಕಾರಣಳು. ಆಶ್ಚರ್ಯ. ನೀಲಧ್ವಜ ಯುದ್ಧದಲ್ಲಿ ಸೋತು ತಪ್ಪ ಕಾಣಿಕೆ ನೀಡಿ ಶರಣಾದುದು ಜ್ವಾಲೆಗೆ ಪಥ್ಯವಾಗಲಿಲ್ಲ. ಹೌದೇ? ಸೇಡಿನ ಕಿಡಿ ರಕ್ತದಲ್ಲಿ ಸೇರಿಕೊಂಡು ಉರಿಯುತ್ತಿರಲು ಮನೆ ಬಿಟ್ಟಂತಹ ಆಕೆ ಗಂಗಾ ತಟಕ್ಕೆ ಬಂದಳು. ಓಹೋ. ಕುರುವಂಶಕ್ಕೆ ಕುಲವಧುವಾಗಿ ಬಂದಂತಹ ಗಂಗಾ ಭವಾನಿಯನ್ನೇ ಕುರುಕುಲ ದೀಪಕನಾದ ನಿನ್ನ ಮೇಲೆ ಹಾಗೆ ತೀರಿಸಲು ಸಾಧನವಾಗಿ ಬಳಸಿಕೊಂಡಳು. ಹೌದೇ ದೇವ? ಹೌದು. ಅಂತಹ ಚತುರಮತಿಯಾದ ಆ ಜ್ವಾಲೆ ಏನು ಮಾಡಿದಳು ಬಲ್ಲೆಯ? ನೀನೇ ವಿವರಿಸಬೇಕು ದೇವ. ಸುರನದಿಯ ಶಾಪದಲ್ಲಿ ಆಯಿತು ತನಗೆ ಗಂಗಾ ನದಿಯ ಒಂದು ಹನಿಯು ಸೋಕದಂತೆ ನದಿ ದಾಟಿಸಬೇಕೆಂದು ಜ್ವಾಲೆ ಹೇಳಿದಳು. ಇದನ್ನು ಕೇಳಿದ ಗಂಗೆಗೆ ವಿಸ್ಮಯವಾಯಿತು. ಸ್ತ್ರೀ ರೂಪವನ್ನು ಧರಿಸಿ ಆಕೆಯ ವಿಚಿತ್ರ ಮಾತಿಗೆ ಕಾರಣ ಕೇಳಿದಳು. ಗಂಗೆಯ ಪುತ್ರನಾದ ಭೀಷ್ಮನು ಕುರುಕ್ಷೇತ್ರದಲ್ಲಿ ಅರ್ಜುನನ ಬಾಣದಿಂದ ಹತನಾದ ಕಾರಣ ತನ್ನ ಮಗನ ಸಾವಿಗೆ ಕುರುಕ್ಷೇತ್ರದ ಯುದ್ಧದಲ್ಲಿ ಸೋತ ಕಾರಣ ಸೂತಕದಲ್ಲಿರುವ ಗಂಗೆಯ ಸ್ಪರ್ಶ ತನಗಾಗಬಾರದೆಂದು ಜ್ವಾಲೆ ಹೇಳಿದಳು. ಇದನ್ನು ಕೇಳಿದ ಗಂಗೆಗೆ ಪುತ್ರ ಶೋಕವೇ ರೋಷವಾಗಿ ಪರಿಣಮಿಸಿ ತನ್ನ ಪುತ್ರನ ಮರಣಕ್ಕೆ ಯಾವನು ಕಾರಣನೋ ಅವನ ಮರಣಕ್ಕೆ ತನ್ನ ಪುತ್ರನೇ ತಲೆಯನ್ನು ಕಡಿಯಲಿ ಎಂದು ಘೋರ ಶಾಪವನ್ನಿಟ್ಟಳು. ಹೌದೇ ದೇವ? ಆ ಶಾಪದ ಪ್ರಭಾವದಿಂದಲೇ ನೀನು ಚಿತ್ರಾಂಗದಿಯನ್ನು ಮರೆತದ್ದು. ಶಾಪವಾಣಿ ಫಲಿಸಿದ್ದು. ಇನ್ನೇನೂ ತೊಡಕಿಲ್ಲ. ನಿನ್ನ ಪತ್ನಿ ಪುತ್ರರನ್ನು ಸಮಾಧಾನಿಸು. ನಾನೀಗ ಏನು ಮಾಡಬೇಕು ದೇವ? ಅಯ್ಯ ಅರ್ಜುನ, ಅದನ್ನು ನಾನೇ ಹೇಳಿಕೊಡಬೇಕೆ? ಬಬ್ರುವಾಹನ ಏನು ಹೇಳುತ್ತಾನೋ ಕೇಳೋಣ. ದೇವರೇ, ಬಬ್ರುವಾಹನ, ನನ್ನ ಪ್ರತಿಜ್ಞೆ ಒಂದಂಶವಷ್ಟೇ ಪೂರ್ತಿಯಾಗಿದೆ. ಇನ್ನೊಂದಂಶ ಇನ್ನೂ ಹಾಗೆ ಉಳಿದಿದೆ. ಏನದು? ಅದೇನೆಂದರೆ ನಿನ್ನ ಬಾಯಲ್ಲಿ ಬಬ್ರುವಾಹನ ನನ್ನ ಮಗ ಹೌದು 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 ಎಂದಾಡಿಸುತ್ತೇನೆ ಎಂದು ಹೇಳಿದ್ದೇನೆ. ಅದಿನ್ನೂ ಪೂರ್ತಿಯಾಗಿಲ್ಲ. ಪಾಠ ನಾನೇ ನಿನ್ನ ತಂದೆ ಎಂದು ತಾಯಿಯೇ ಹೇಳಿದ ಮೇಲೆ ಮುಗಿಯಿತಲ್ಲ. ದೇವರೇ ನೋಡಿ, ರಾಗ ಮತ್ತೆ ಮೊದಲಿನದ್ದೇ. ಏನಯ್ಯ ಅರ್ಜುನ, ತನ್ನ ತಾಯಿ ಹೇಳಿದ್ದಾರೆ ಎಂದ ಮಾತ್ರಕ್ಕೆ ತಂದೆ ಹೇಳಬಾರದೆಂದಿದೆಯೇ? ಹಾಗಲ್ಲ ದೇವ. ಮತ್ತೆ ಹೇಗೆ? ಹಿಂದೆ ಘನಘೋರವಾದ ಯುದ್ಧ ನಡೆದು ಲಘುವಾಗಿ ಮಾತನಾಡಿ ಈಗ ಹೇಗೆ ಅಂತ. ಪಾಠ ದೇವ, ಇನ್ನ ಬಿರುನುಡಿಗಳಿಂದ ತಾಯಿ ಮಗ ನೊಂದಿರುವರೆಂಬ ಅಳುಗೆ. ಹೌದು ದೇವ, ಹೇಳಿದೆನಲ್ಲ. ಇದರಲ್ಲಿ ನಿನ್ನದೇನೂ ತಪ್ಪಿಲ್ಲ. ಎಲ್ಲಾ ಶಾಪದ ಪ್ರಭಾವವೆಂದು ಅದನ್ನು ಅವರು ಕೇಳಿದ್ದಾರಲ್ಲ. ಹಾಗಾದರೆ ನೆರೆದಿರುವ ಎಲ್ಲ ಜನರ ಮುಂದೆ ನಾನು ಹೇಳುವುದೇನೆಂದರೆ ಈ ಭಟಬಬ್ರುವಾಹನ ನನ್ನ ಮಗ. ಹೌದು ಹೌದು ಹೌದು, ಈಕೆ ನನ್ನ ಧರ್ಮ ಪತ್ನಿ. ಹೌದು ಹೌದು ಹೌದು. ಹಾಗೇನು ಮಾತನಾಡಿಸಿ ನಾವು ಮಗುವಿನಂತೆ ನಾಚುತ್ತಿರುವಂತಿದೆ. ಇನ್ನೇಕೆ ನಾಚಬೇಕು ದೇವ?
ದುರಂತಕತೆಯನ್ನು ಮಂಗಳಾಂತಕವಾಗಿಸಿದ ಓ ಕರುಣಾಮೂರ್ತಿಯೇ, ನೀನು ನಿನ್ನ ಪ್ರೀತಿಯ ಭಾವನನ್ನು ನಮ್ಮ ಅರಮನೆಗೆ ಕರೆತರಬೇಕು. ನೀನು ಹೇಳಿದ ಮೇಲೆ ಮುಗಿಯಿತು. ಹಾಗೇ ಆಗಲಿ. ವೀರ ಬಬ್ರುವಾಹನ ಎಂಬ ಪುಣ್ಯ ಕಥಾನಕವನ್ನು ಯಾರು ಆಡುತ್ತಾರೋ, ಯಾರು ಕೇಳುತ್ತಾರೋ, ಯಾರು ನೋಡುತ್ತಾರೋ, ಯಾರು ಆಡಿಸುತ್ತಾರೋ ಅವರೆಲ್ಲರಿಗೂ ನಾವು ನಂಬಿಕೊಂಡು ಬಂದಂತಹ ಶ್ರೀ ಮಹಾಗಣಪತಿ ದೇವರು, ಅಡ್ಕ ಶ್ರೀ ಭಗವತಿ ಅಮ್ಮನವರು, ಸೋಮನಾಥ ದೇವರು ಆಯುರಾರೋಗ್ಯ ಸುಖ ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಬೇಡುತ್ತಾ ಮಂಗಳ ಗೀತೆಗೆ ಸಾಗರದಲ್ಲಿ ಅನುಮತಿಯನ್ನು ಕೇಳಿಕೊಳ್ತಾ ಇದ್ದೇನೆ. ಸರ್ವಮಂಗಳವಾಗಲೇ ಶಿವ ಸರ್ವಾರ್ಥ ಸಾಧಿಗೆ ಶರಣೈತಯಂಬಕೀ ದೇವಿ ನಾರಾಯಣಿ ನಮೋಸ್ತುತೇ. ಶ್ರೀ ಸರದಿಯ ನೇತ್ರಿಯರು ಓಷಧಿಯರ ಸರುತವರು ಸುರರೊಲ್ಲಿ ಮಂತ್ರ ಜತೆಯಿಂದಲೇ ಹೃದಯಗಳ ತೂಕಿಸುವುದರಿಂದ ಮನದ ಹಿಂಸೆಯ ಪಡೆಯಲು ಸರ್ವೇಶ ಬೆಳಗಿರೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ.